ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಭಕ್ತಿ ಸದಾಚಾರ ತರಗತಿಗೆ ಕೇವಲ 4 ಮಂದಿ ಬಂದಿದ್ದೀರಾ ಅಷ್ಟೇ. ಗೀತಾ ಮಾತಾಜಿ, ನೀವು ಎಲ್ಲ ಕ್ಲಾಸಲ್ಲೂ ಇರ್ತೀರಾ. ಧನ್ಯವಾದಗಳು. ಖುಷಿ ಕ್ಲಾಸ್ ಕೇಳಕ್ಕೆ ನಂಗೆ ತುಂಬಾ ಇಷ್ಟ ಗುರುಜಿ. ಶ್ರವಣ ಮೆಮೊರಿ ಇರಲ್ವಲ್ಲ, ಅದಕ್ಕೆ ಎಲ್ಲಾ ಕ್ಲಾಸ್ಗೂ ಜಾಯಿನ್ ಆಗ್ತಾ ಇರ್ತೀನಿ. ಮೆಮೊರಿ ಕಮ್ಮಿ ಸ್ವಲ್ಪ. ವಯಸ್ಸಾದ್ಮೇಲೆ ಎಲ್ರದ್ದು ಅಷ್ಟೇ ಬಿಡಿ, ನಮ್ದು ಕತೆ ಅದೇ, ಮೆಮೊರಿ ಕಡಿಮೆ ನಮ್ಗೆ. ಒಂಥರ ಖುಷಿ ಗುರುಜಿ, ಯಾವ್ದಾರ ಒಬ್ರು ಕ್ಲಾಸ್ ಇಲ್ಲ ಅಂದ್ಬಿಟ್ರೇನೆ ಬೇಜಾರು. ಓಕೆ, ಸೊ ಇಂದಿನ ತರಗತಿಯನ್ನು ಕರ್ಕೊಂಡ್ ಬರ್ತಾ ಇದ್ದಾನೆ ಅವನಿಚ್ಛೆ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರಗಳೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮುಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಸೊ ಇಂದಿನ ತರಗತಿಯ ಹೊಸ ಒಂದು ವಿಷಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇಂದಿನ ತರಗತಿಗಳಲ್ಲಿ ನಾವು ಸತ್ಯವ್ರತನ ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡಿದ್ವಿ. ಸತ್ಯವ್ರತನ ಪ್ರಾರ್ಥನೆಗಳು ಯಾರ್ಯಾರು ನೆನಪಿದೆಯಾ? ಸಂದರ್ಭ ಯಾರಿಗೂ ನೆನಪಿಲ್ವಾ? ಪ್ರಳಯದ ಸಮಯದಲ್ಲಿ ಭಗವಂತ ಮತ್ಸ್ಯ ಅವತಾರದಲ್ಲಿ ಬರ್ತಾನೆ. ನಂತರ ಅದನ್ನು ಸತ್ಯವ್ರತನಿಗೆ ಹೇಳ್ತಾನೆ, ಇದು ದೊಡ್ಡ ಒಂದು ದೋಣಿ ಬರುತ್ತೆ, ಆ ದೋಣಿಯನ್ನು ನನ್ನ ಕೊಂಬಿಗೆ ಕಟ್ಟು ಅಂತ ಹೇಳಿ. ಕೊಂಬಿಗೆ ಕಟ್ಟಿದ ತಕ್ಷಣ ಸತ್ಯವ್ರತ ಮಹಾರಾಜನು ಮತ್ತು ಅನೇಕ ಸಪ್ತರ್ಷಿಗಳು ಮತ್ತೆ ಮುಖ್ಯವಾದ ಋಷಿಗಳು ಮತ್ತು ಕೆಲವು ಬೀಜಗಳು, ಕೆಲವು ರೀತಿಯ ಬೀಜಗಳು, ಎಲ್ಲವನ್ನು ಮೂಲಿಕೆಗಳು ಎಲ್ಲವನ್ನು ಸೇರಿಸಿ ಆ ದೋಣಿಯಲ್ಲಿಟ್ಟು ಭಗವಂತ ಆ ದೋಣಿಯನ್ನು ವಾಸುಕಿಯನ್ನು ಸರ್ಪವನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಆ ದೋಣಿಯ ಒಂದು ಇದನ್ನು ದೋಣಿಯ ಏನು ನಾವೆ ಏನಿರುತ್ತೆ ಅದರದ ಒಂದು ಫಲ್ಕ್ರಮ್ ಅಂತ ಏನು ಹೇಳ್ತಾರೆ, ಮುಂದೆ ಕಟ್ಟಿರ್ತಾರೆ, ಅದನ್ನು ಭಗವಂತನ ಅಂದ್ರೆ ಮೀನಿನ ಕೊಂಬಿಗೆ, ಮತ್ಸ್ಯಾವತಾರವಾದ ಭಗವಂತನ ಮೀನಿನ ಕೊಂಬಿಗೆ ಕಟ್ಟಲಾಗುತ್ತೆ. ನಂತರ ಭಗವಂತ ಅದನ್ನು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಆ ಸಮಯದಲ್ಲಿ ಋಷಿಗಳು ಇದು ಸತ್ಯವ್ರತ ಮಹಾರಾಜನಿಗೆ ಹೇಳ್ತಾರೆ, ನೀನು ಭಗವಂತನ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಿ. ಸೊ ಅವಾಗ ಭಗವಂತನಿಗೆ ಸತ್ಯವ್ರತ ಮಹಾರಾಜರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಈ ಕಥೆಯನ್ನು ನಾವು ಹಿಂದಿನ ತರಗತಿಗಳಲ್ಲಿ ನೋಡಿದ್ವಿ. ಸೊ ಇಂದಿನ ತರಗತಿ ಅಂದ್ರೆ ಇದು ಸ್ವಲ್ಪ ಇನ್ನೂ ವಿಶೇಷವಾದ ತರಗತಿ. ಸೊ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡ್ಲಿಕ್ಕಿದ್ದೇವೆ ಅಂದ್ರೆ, ಭಗವಂತ ಈಗ 10ನೇ ಒಂದು ಸ್ಕಂದಕ್ಕೆ ಹೋಗ್ಲಿದ್ದೇವೆ ನಾವು. 10ನೇ ಸ್ಕಂದದಲ್ಲಿ 2ನೇ ಚಾಪ್ಟರ್ ಅಂತ ಏನ್ ಹೇಳ್ತೇವೆ, 2ನೇ ಒಂದು ಚಾಪ್ಟರ್ನಲ್ಲಿ ಭಗವಂತನ ಅವತಾರಕ್ಕಿಂತ ಮುಂಚೆ ಭಗವಂತ ದೇವಕಿಯ ಗರ್ಭದಲ್ಲಿರ್ತಾನೆ. ಮತ್ತು ಆವಾಗ ಆ ಕ್ಷಣದಲ್ಲಿ
ಎಲ್ಲ ದೇವತೆಗಳು ಅಲ್ಲಿಗೆ ಬರ್ತಾರೆ. ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ಎಲ್ಲ ಬಂದು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಎಲ್ಲ ದೇವತೆಗಳು ಗೊತ್ತಾಗುತ್ತೆ ಭಗವಂತ ಅವತರಿಸ್ತಾ ಇದ್ದಾನೆ ಅಂದ್ಬಿಟ್ಟು. ಸೊ ಆದ ನಂತರ ಭಗವಂತನ ಒಂದು ಆ ಜೈಲಿಗೆ ಬಂದು, ಕಂಸನ ಜೈಲಿನಲ್ಲಿ ಅವರು ದೇವಕಿ ಮತ್ತು ವಸುದೇವನನ್ನು ಕೂಡಿ ಹಾಕಿರ್ತಾನೆ ಕಂಸ. ಸೊ ಆ ಜೈಲಿನಲ್ಲಿ ಬಂದು ಅದೃಶ್ಯವಾಗಿ ಬಂದು ಇವರೆಲ್ಲರೂ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಇನ್ನು ಮುಂಬರುವ ಕೆಲವು ದಿನ ಈ ಪ್ರಾರ್ಥನೆಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕೆ ಮುಂಚೆ ನಾವು ಈ ಪ್ರಾರ್ಥನೆಗಳಿಗೆ ಮುಂಚೆ ಪೀಠಿಕೆ ಏನಿದೆ, ಪ್ರಾರಂಭದ ಹಂತ ಏನಿದೆ, ಇದು ಒಂದು ಗರ್ಭಸ್ಥ ಕೃಷ್ಣನಲ್ಲಿ ಆ ಒಂದು ಸಂವಾದ ಏನಿದೆ, ಆ ಸಂವಾದ ಪ್ರಾರಂಭವಾಗಲಿಕ್ಕೆ ಮುಂಚೆ, ಅದಕ್ಕೆ ಮುಂಚೆ ಏನೆಲ್ಲ ಒಂದು ಕಥೆಗಳು ನಡೆದಿದೆ ಸಣ್ಣದಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓದ್ಲಿಕ್ಕೆ ಇಷ್ಟದ್ದು ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಗುರುಜಿ ಓದಿ ಮಾತಾಡಿ. ಗೀತಾ ಮಾತಾಜಿ ಶುರು ಮಾಡಿ. ಮಿಕ್ತವ್ರು ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಓದ್ಬೇಕು, ಕೇವಲ ಒಂದಿಬ್ಬರು ಮಾತ್ರ ಓದೋದಲ್ಲ, ಎಲ್ಲರೂ ಓದಿ. ಸೊ ಪ್ರಾರಂಭಿಸಿ ಮಾಡಿ ಮಾತಾಜಿ. ಅಧ್ಯಾಯ 2, ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಈ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ಕಂಸವಧೆಗಾಗಿ ದೇವೋತ್ತಮ ಪರಮಪುರುಷನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದಾಗ ಭಗವಂತನು ದೇವಕಿಯ ಗರ್ಭದೊಳಗೆ ನೆಲೆಸಿರುವನೆಂದು ದೇವತೆಗಳೆಲ್ಲರೂ ತಿಳಿದುಕೊಂಡರು. ಆದುದರಿಂದ ಅವರು ಭಕ್ತಿಭಾವದಿಂದ ಅವನಿಗೆ ಗರ್ಭಸ್ತುತಿ ರೂಪದ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಕಂಸನು ತನ್ನ ಮಾವನಾದ ಜರಾಸಂಧನ ರಕ್ಷಣೆಯಲ್ಲಿ ಮತ್ತು ತನ್ನ ಅಸುರಿ ಮಿತ್ರರಾದ ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಹಗಾಸುರ, ಮುಷ್ಟಿಕ, ಬಾಣ ಮತ್ತು ಭೌಮಾಸುರರಂತಹವರ ನೆರವಿನಿಂದ ಯದುವಂಶದವರನ್ನು ಪೀಡಿಸತೊಡಗಿದನು. ಆದುದರಿಂದ ಆ ಯದುವಂಶದವರು ತಮ್ಮ ವಾಸಗೃಹಗಳನ್ನು ಬಿಟ್ಟು ಹೋದರು ಮತ್ತು ಕುರು, ಪಾಂಚಾಲ, ಕೇಕೆಯ, ಶಾಲ್ವ ಮತ್ತು ವಿದರ್ಭದಂತಹ ರಾಜ್ಯಗಳಲ್ಲಿ ಆಶ್ರಯ ಪಡೆದುಕೊಂಡರು. ಅವರಲ್ಲಿ ಕೆಲವರು ಮಾತ್ರ ಹೆಸರಿಗಷ್ಟೇ ಗೆಳೆಯರಾಗಿ ಕಂಸನೊಂದಿಗೆ ಉಳಿದುಕೊಂಡರು. ಕಂಸನು ಷಡ್ಗರ್ಭರನ್ನು, ಅಂದರೆ ದೇವಕಿಯ 6 ಮಂದಿ ಮಕ್ಕಳನ್ನು ಒಬ್ಬನ ನಂತರ ಮತ್ತೊಬ್ಬನಂತೆ ಕೊಂದ. ಬಳಿಕ ಅನಂತ ದೇವನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದನು. ದೇವೋತ್ತಮ ಪರಮಪುರುಷನು ಆಜ್ಞಾನುಸಾರವಾಗಿ ಯೋಗಮಾಯೆಯು ಅವನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಳು. ಶೀಘ್ರದಲ್ಲೇ ದೇವಕಿಯ 8ನೇ ಮಗನಾಗಿ ಅವತರಿಸಲಿದ್ದ ಭಗವಂತನು ಯಶೋಧಾದೇವಿಯ ಗರ್ಭದಿಂದ ಜನ್ಮ ತಾಳುವಂತೆ ಯೋಗಮಾಯೆಗೆ ಸ್ವತಃ ಆಜ್ಞೆ ಮಾಡಿದನು. ಕೃಷ್ಣನು ಮತ್ತು ಅವನ ಶಕ್ತಿಯಾದ ಯೋಗಮಾಯೆಯು ಏಕಕಾಲದಲ್ಲಿ ಅಣ್ಣ ತಂಗಿಯರಾಗಿ ಆವಿರ್ಭವಿಸುವುದರಿಂದ ಲೋಕವು ವೈಷ್ಣವರಿಂದಲೂ ಶಾಕ್ತರಿಂದಲೂ ತುಂಬಿದೆ. ಅದಲ್ಲದೆ ನಿಜವಾಗಿಯೂ ಅವರೊಳಗೆ ಕೆಲವು ಮಟ್ಟಿಗೆ ಪ್ರತಿಸ್ಪರ್ಧಿಯೂ ಇದೆ. ವೈಷ್ಣವರು ಪರಮಪ್ರಭುವನ್ನು ಆರಾಧಿಸುವರು, ಆದರೆ ಶಾಕ್ತರು ತಮ್ಮ ಇಚ್ಛೆಗಳಿಗೆ ಅನುಗುಣವಾಗಿ ಯೋಗಮಾಯೆಯನ್ನು ದುರ್ಗೆ, ಭದ್ರಕಾಳಿ ಮತ್ತು ಚಂಡಿಕೆಯಂತಹ ರೂಪಗಳಲ್ಲಿ ಪೂಜಿಸುವರು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಅನುಸರಿಸಿ ಯೋಗಮಾಯೆಯು ದೇವಕಿಯ 7ನೇ ಮಗನಾದ ಬಲದೇವನ ಸಂಕರ್ಷಣನನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಾನಾಂತರಗೊಳಿಸಿದಳು. ಸಂಕರ್ಷಣನು ಕೃಷ್ಣ ಪ್ರೇಮವನ್ನು ವೃದ್ಧಿಪಡಿಸುವುದಕ್ಕಾಗಿ ಅವತರಿಸುವುದರಿಂದ ಅವನು ಬಲದೇವ ಎಂದು ಹೆಸರಾಗಿರುತ್ತಾನೆ. ವ್ಯಕ್ತಿಯು ಬಲದೇವನಿಂದ ಭಗವಂತನ ಭಕ್ತನಾಗಲು ಮಂಗಳಕರವಾದ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದುದರಿಂದ ಅವನು ಬಲಭದ್ರನೆಂದು ಹೆಸರುಗೊಂಡಿದ್ದಾನೆ. ಯೋಗಮಾಯೆಯು ದೇವಕಿಯ 7ನೇ ಮಗುವನ್ನು ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಿದ ನಂತರ ದೇವೋತ್ತಮ ಪರಮಪುರುಷನು ವಸುದೇವನ ಹೃದಯದಲ್ಲಿ ಆವಿರ್ಭವಿಸಿ ದೇವಕಿಯ ಹೃದಯಕ್ಕೆ ತನ್ನನ್ನೇ ವರ್ಗಾಯಿಸಿಕೊಂಡನು. ಭಗವಂತನು ದೇವಕಿಯ ಹೃದಯದಲ್ಲಿದ್ದುದರಿಂದ ಅವಳ ಗರ್ಭವು ವೃದ್ಧಿಯಾಗುತ್ತಿದ್ದಂತೆ ಆಕೆ ತೇಜೋಮಯವಾಗಿ ಕಾಣಿಸಿದಳು. ಈ ತೇಜಸ್ಸನ್ನು ಕಂಡು ಕಂಸನು ವ್ಯಾಕುಲಭರಿತನಾದನು. ಆದರೆ ತಮ್ಮೊಳಗಿನ ಬಾಂಧವ್ಯದಿಂದಾಗಿ ಅವನು ದೇವಕಿಗೆ ಹಾನಿ ಎಸಗಲಾರದಾದನು. ಹೀಗೆ ಅವನು ಪರೋಕ್ಷವಾಗಿ ಕೃಷ್ಣನ ಬಗೆಗೆ ಯೋಚಿಸತೊಡಗಿದನು ಮತ್ತು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯುಳ್ಳವನಾದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ರೇಖಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಇಲ್ಲಿಂದ ಓದಿ. ದೇವಕಿಯ ಗರ್ಭದೊಳಗೆ ಭಗವಂತನ ಸನ್ನಿಧಿ ಇದ್ದುದರಿಂದ ಈ ನಡುವೆ ಭಗವಂತನಿಗೆ ಸ್ತುತಿಗಳನ್ನು ಸಲ್ಲಿಸುವುದಾಗಿ ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿ ಸಕಲ ದೇವತೆಗಳು ಬಂದರು. ಅವರು ಹೇಳಿದುದೇನೆಂದರೆ, ದೇವೋತ್ತಮ ಪರಮಪುರುಷನು ಸನಾತನವಾಗಿ
ಪರಮ ಸತ್ಯನಾಗಿರುತ್ತಾನೆ. ಆಧ್ಯಾತ್ಮಿಕ ಆತ್ಮವು ಸ್ಥೂಲ ಶರೀರಕ್ಕಿಂತ ಹೆಚ್ಚು ಮಹತ್ವ ಉಳ್ಳದಾಗಿದೆ ಮತ್ತು ಪರಮಾತ್ಮನು ಆತ್ಮಕ್ಕಿಂತ ಇನ್ನೂ ಹೆಚ್ಚಿನ ಮಹತ್ವ ಉಳ್ಳವನು. ಪರಮ ದೇವೋತ್ತಮನು ಪರಮ ಸ್ವತಂತ್ರನು ಮತ್ತು ಅವನ ಅವತಾರಗಳು ದಿವ್ಯವಾಗಿವೆ. ದೇವತೆಗಳು ಮಾಡಿದ ಸ್ತುತಿಗಳು ಭಕ್ತರನ್ನು ಭವ್ಯಗೊಳಿಸುತ್ತವೆ ಮತ್ತು ಘನತೆಗೇರಿಸುತ್ತವೆ. ಅದಲ್ಲದೆ ತಾವು ಭೌತಿಕ ಪ್ರಕೃತಿಯ ಸ್ಥಿತಿಗತಿಗಳಿಂದ ಮುಕ್ತರೆಂದು ಹುರುಳಿಲ್ಲದೆ ತೋರಿಸಿಕೊಳ್ಳುವ ವ್ಯಕ್ತಿಗಳ ಹಣೆಬರಹವನ್ನು ವಿವರಿಸುತ್ತವೆ. ಭಕ್ತನು ಯಾವಾಗಲೂ ಸುರಕ್ಷಿತನಾಗಿರುತ್ತಾನೆ. ಭಕ್ತನು ಭಗವಂತನ ಪಾದ ಕಮಲಗಳಿಗೆ ಪೂರ್ಣವಾಗಿ ಶರಣಾದಾಗ ಅವನು ಭೌತಿಕ ಅಸ್ತಿತ್ವದ ಭಯದಿಂದ ಸಂಪೂರ್ಣವಾಗಿ ಮುಕ್ತನಾಗುವನು. ದೇವೋತ್ತಮ ಪರಮ ಪುರುಷನು ಏಕೆ ಅವತರಿಸುವನೆಂದು ವಿವರಿಸುವ ಮೂಲಕ ದೇವತೆಗಳ ಸ್ತುತಿಗಳು ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 7ನೇ ಶ್ಲೋಕ ಭಗವಂತನ ಹೇಳಿಕೆಯನ್ನು ದೃಢಪಡಿಸುತ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಭರತ ವಂಶನೇ, ಯಾವಾಗ ಮತ್ತು ಎಲ್ಲಿ ಧರ್ಮಾಚರಣೆ ಗ್ಲಾನಿ ಉಂಟಾಗುವುದೋ ಮತ್ತು ಅಧರ್ಮವು ತಲೆ ಎತ್ತುವುದೋ ಆಗ ನಾನು ಅವತರಿಸುವೆನು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಈ ಶ್ರೀಮದ್ ಭಾಗವತದ ದಶಮ ಸ್ಕಂದ 2ನೇ ಅಧ್ಯಾಯ, ಈ ಸನ್ನಿವೇಶ ಅತ್ಯಂತ ಭಕ್ತಿಪೂರ್ವಕವಾದ ಒಂದು ಸನ್ನಿವೇಶ. ಇಲ್ಲಿ ಭಗವಂತನು ದೇವಕಿಯ ಗರ್ಭದಲ್ಲಿ ಬಂದು ನೆಲೆಸ್ತಾನೆ. ಅವಾಗ ಬ್ರಹ್ಮ ಮತ್ತು ಶಿವನ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ಬರ್ತಾರೆ. ಬಂದ್ಬಿಟ್ಟು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಈ ಪ್ರಾರ್ಥನೆಗೆ ಗರ್ಭಸ್ತುತಿ ಅಂತ ಕರೀತಾರೆ. ಸೊ ಈ ಪ್ರಾರ್ಥನೆಗಳನ್ನು ಗರ್ಭಸ್ತುತಿ ಅಂದ್ರೆ ಭಗವಂತನು ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ. ಸೊ ಅದರಿಂದ ಈ ಗರ್ಭಸ್ತುತಿ ಏನಿದೆ, ಈ ಪ್ರಾರ್ಥನೆಗಳು ತುಂಬಾ ಒಂದು ಉತ್ತಮವಾದ ಒಂದು ಪ್ರಾರ್ಥನೆಗಳು. ಅದು 1ನೇ ಶ್ಲೋಕ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಓದೋಣ ಅದನ್ನ. ಸೊ ಇಲ್ಲಿ ಕಂಸನ ದೌರ್ಜನ್ಯ ಮತ್ತು ಯದುವಂಶದ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಕಂಸನು ತನ್ನ ಮಾವ ಜರಾಸಂಧ ಅವನ ಬೆಂಬಲದೊಂದಿಗೆ, ಜರಾಸಂಧನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ಮಹಾಕ್ರೂರಿಯಾದ ಒಂದು ರಾಕ್ಷಸಿಯ ಪ್ರವೃತ್ತಿಯುಳ್ಳ ಮನುಷ್ಯ. ಜರಾಸಂಧನನ್ನು ಭೀಮ ಕೃಷ್ಣನ ಒಂದು ಆದೇಶದ ಮೇರೆಗೆ, ಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ಜರಾಸಂಧನ ಒಂದು ವಧೆಯನ್ನು ಮಾಡ್ತಾನೆ. ಸೊ ಕಂಸ ಅವನು ಕಂಸನಿಗೆ ಮಾವ ಆಗ್ತಾನೆ ಜರಾಸಂಧ. ಅವನು ಜರಾಸಂಧನ ಬೆಂಬಲದೊಂದಿಗೆ ಇನ್ನು ಕೆಲವರು ರಾಕ್ಷಸರ ಸಹಾಯ, ಅವನ ಫ್ರೆಂಡ್ಸ್, ರಾಕ್ಷಸರಿಗೆ ರಾಕ್ಷಸ ಫ್ರೆಂಡ್ಸ್ ಇರ್ತಾರೆ. ಉದಾಹರಣೆಗೆ ಅವರೆಲ್ಲ ಪ್ರಲಂಬ, ಬಕ, ಚಾಣೂರ, ಅಗಾಸುರ, ಇನ್ನೂ ಅನೇಕ ರಾಕ್ಷಸರು. ಆದ್ರೆ ಇಲ್ಲಿ ಕೆಲವು ಮುಖ್ಯವಾದ ಒಂದು ರಾಕ್ಷಸರ ಒಂದು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಸೊ ಅವ್ರೇನ್ ಮಾಡ್ತಾನೆ, ಕಂಸ ಇವರೆಲ್ಲ ಸಹಾಯವನ್ನು ಪಡ್ಕೊಂಡು ಯದುವಂಶದವ್ರನ್ನ ಪೀಡಿಸ್ತಾ ಇರ್ತಾನೆ. ಸೊ ಈ ಭಯದಿಂದಾಗಿ ಯದುವಂಶ ಏನ್ ಮಾಡ್ತಾರೆ, ಸಾಕು ಇವನ್ ಗಲಾಟೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಜಾಗದಲ್ಲಿ ರಾಜ್ಯಗಳಿಗೆ ಹೊರಟೋಗ್ತಾರೆ. ಕುರು ಕೆಲವರು ಯದುವಂಶದವರು ಕುರು ರಾಜ್ಯ, ಪಾಂಚಾಲ ರಾಜ್ಯ, ವಿದರ್ಭ, ಈ ರೀತಿಯಾಗಿ ಸುಮಾರು ರಾಜ್ಯಗಳಿಗೆ ಅವರು ಸ್ಥಳಾಂತರಗೊಳ್ತಾರೆ. ಮತ್ತು ಇದು ಅಧರ್ಮದ ಒಂದು ಪರಮಾವಧಿ. ಇಲ್ಲಿ ಭಕ್ತರು ಮತ್ತು ಸಜ್ಜನರು ಏನ್ ಮಾಡ್ತಾರೆ, ಇವರೆಲ್ಲರೂ ಕೂಡ ಕಂಸನು ಮತ್ತು ಕಂಸನ ಸಂಗಡಿಗರ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ. ಸೊ ನಂತರ ಭಗವಂತನ ಇದು ನಂತರ ಏನಾಗುತ್ತೆ, ದೇವಕಿಗೆ ವಸುದೇವನೊಂದಿಗೆ ವಿವಾಹ ಆಗುತ್ತೆ. ಸೊ ನಂತರ ವಿವಾಹ ಆದ್ಮೇಲೆ ಅವನು ಕಂಸ ದೇವಕಿಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ರಥದಲ್ಲಿ. ಆವಾಗ ಆಕಾಶವಾಣಿ ಆಗುತ್ತೆ, ಈ ಒಂದು 8ನೇ ಮಗು ಏನಿದೆ ಅದು ನಿನ್ನನ್ನು ಕೊಲ್ಲುತ್ತೆ ಅಂದ್ಬಿಟ್ಟು. ಸೊ ಆಗ ಕಂಸ ತನ್ನ ತಂಗಿಯನ್ನು ಕೂಡ ಭೇದ ಕೂಡ ಮಾಡದೆ ದೇವಕಿಯನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ದೇವಕಿಯ ಗಂಡನಾದ ವಸುದೇವ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅವನೇನ್ ಮಾಡ್ತಾನೆ, ನಿನ್ಗೆ ಎಲ್ಲ ಮಕ್ಕಳು ನಿನ್ಗೆ ಕೊಟ್ಬಿಡುತ್ತೆ, ನಿನ್ಗೇನ್ ತಂಗಿ ಮೇಲೆ ಏನ್ ಸಮಸ್ಯೆ ಇಲ್ವಲ್ಲ, ತಂಗಿ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ಅಷ್ಟೇ ಸಮಸ್ಯೆ ಅಲ್ವಾ, ಸರಿ ಆ ಮಕ್ಕಳನ್ನೆಲ್ಲ ನಿಂಗೆ ಕೊಟ್ಬಿಡ್ತೇನೆ ಅಂತ ಹೇಳಿ. ಸೊ ಆ ಭರವಸೆ ಮೇಲೆ, ಯಾಕಂದ್ರೆ ಅವನು ಕಂಸನಿಗೆ ಇವನ್ ಮೇಲೆ ತುಂಬಾ ಭರವಸೆ ಇರುತ್ತೆ, ದೇವಕಿಯ ಗಂಡನಾದ ವಸುದೇವನ ಮೇಲೆ, ಯಾಕಂದ್ರೆ ಅವನು ಸುಳ್ಳು ಹೇಳೋದಿಲ್ಲ ಅಂದ್ಬಿಟ್ಟು. ಸೊ ಅದರಿಂದ ಅವನು ಒಪ್ಕೋತಾನೆ. ಸೊ ಒಪ್ಕೊಂಡು ಅವರಿಬ್ಬರನ್ನು ಕಾರಾಗಾರದಲ್ಲಿ ಇಟ್ಟಿರ್ತಾನೆ, ಸದ್ಯ ನೀವು ತಪ್ಪಿಸ್ಕೊಂಡು ಹೋಗಂಗಿಲ್ಲ ಅಂದ್ಬಿಟ್ಟು. ಸೊ ನಂತರ ಏನಾಗುತ್ತೆ, 6 ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ಮಕ್ಕಳನ್ನು ಅವನು ಸಾಯಿಸ್ತಾನೆ.
ಸೊ ನಂತರ ಭಗವಂತನ 7ನೇ ಮಗು ಏನಾಗುತ್ತೆ ಅಂದ್ರೆ, ಇದು 7ನೇ ಮಗು ಅಂದ್ರೆ ಇದು ಅನಂತ ದೇವರು ಅಂದ್ರೆ ಬಲರಾಮ. ಇವನು ಬಲರಾಮ ದೇವಕಿ ಗರ್ಭದಲ್ಲಿ ಹುಟ್ಟುತ್ತಾನೆ, ದೇವಕಿಯ ಗರ್ಭದಲ್ಲಿ ಆವಿರ್ಭವಿಸ್ತಾನೆ. ಅದನ್ನು ಯೋಗ ಮಾಯೆ ಏನ್ ಮಾಡ್ತಾರೆ, ಭಗವಂತನ ಆಜ್ಞೆಯಂತೆ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸ್ತಾನೆ. ಸೊ ನಂತರ ಬಲರಾಮ ಅಂದ್ರೆ ಏನು ಅಂದ್ರೆ, ಇಲ್ಲಿ ಬಲರಾಮ ಅಂದ್ರೆ ನಾವು ಯಾವಾಗಲೂ ತಿಳ್ಕೋಬೇಕು, ಭಗವಂತನ ಸೇವೆಯಲ್ಲಿ ಆನಂದವನ್ನು ಹೆಚ್ಚಿಸಲು ಬಲದೇವನು ಮೊದಲು ಬರ್ತಾನೆ. ಅವನನ್ನು ಬಲಭದ್ರ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಅವನು ಭಕ್ತರಿಗೆ ಆಧ್ಯಾತ್ಮಿಕ ಬಲವನ್ನು ನೀಡ್ತಾನೆ. ಬಲರಾಮನ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ ಅಂದ್ರೆ, ನಮ್ಮ ಭಕ್ತಿಗೆ ಆಧ್ಯಾತ್ಮಿಕ ಬಲ ಸಿಗುತ್ತೆ. ಸೊ ಅದರಿಂದ ಬಲರಾಮನನ್ನು ನಾವು ಇಸ್ಕಾನಲ್ಲಿ ತುಂಬಾ ಅದ್ದೂರಿಯಾಗಿ ಪೂಜಿಸ್ತೇವೆ ಮತ್ತು ತುಂಬಾ ಶ್ರದ್ಧೆಯಿಂದ ಪೂಜಿಸ್ತೇವೆ. ಯಾಕಂದ್ರೆ ಬಲರಾಮ ಕೃಷ್ಣನಿಗೆ ಅಣ್ಣನ ರೂಪದಲ್ಲಿ ಬರ್ತಾನೆ ಇಲ್ಲಿ ಈ ಲೀಲೆಯಲ್ಲಿ. ಮತ್ತು ಅವನು ಭಗವಂತನನ್ನು ಬಲರಾಮ ಯಾವಾಗ್ಲೂ ಸೇವೆ ಮಾಡ್ತಾ ಇರ್ತಾನೆ. ತುಂಬಾ ಸೇವೆ ಮಾಡ್ತಾನೆ ಭಗವಂತ. ಅಂದ್ರೆ ಎಲ್ಲಿವರೆಗೂ ಸೇವೆ ಮಾಡ್ತಾನೆ ಅಂದ್ರೆ, ಭಗವಂತನಲ್ಲಿರುವ ಪ್ರತಿಯೊಂದು ಒಂದು ಅಲಂಕಾರ ಏನಿದೆ, ಭಗವಂತನಿಗೆ ಶ್ರೀಕೃಷ್ಣನಿಗೆ ಮಾಡಿರುವ ಎಲ್ಲ ಅಲಂಕಾರಗಳು ಅಂದ್ರೆ ಕಾಲಿನಿಂದ ಹಿಡಿದು ಕಾಲುಗಳ ಉಂಗುರಗಳು, ಗೆಜ್ಜೆಗಳು, ಆಮೇಲೆ ವಸ್ತ್ರಗಳು, ಆಮೇಲೆ ಕಟಿಬಂಧಗಳು, ಆಮೇಲೆ ಏನೇನು ಹಾರಗಳು, ಆಮೇಲೆ ಇದು ಭುಜ ತೋಳು ಬಂದಿಗಳು ಎಲ್ಲವೂ ಕೂಡ, ಕಿರೀಟಗಳು ಎಲ್ಲವೂ ಕೂಡ ಬಲರಾಮನ ಎಕ್ಸ್ಪ್ಯಾನ್ಷನ್. ಪ್ರತಿಯೊಂದು ಕೂಡ ಬಲರಾಮನ ಎಕ್ಸ್ಪ್ಯಾನ್ಷನ್. ಅಂದ್ರೆ ಬಲರಾಮ ಯಾವ ಲೆವೆಲ್ಗೆ ಕೃಷ್ಣನ ಸೇವೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ನಾವು ಇದರಿಂದ ತಿಳ್ಕೋಬಹುದು. ಸೊ ಇಲ್ಲಿ ನಂತರ 8ನೇದಾಗಿ ಬಲರಾಮ ಅಲ್ಲಿಗೆ ಟ್ರಾನ್ಸ್ಫರ್ ಆದ್ಮೇಲೆ ವೈಷ್ಣವ ಇವ್ರೇನ್ ಮಾಡ್ತಾರೆ, ಕೃಷ್ಣ ಮತ್ತೆ ಯೋಗಮಾಯೆ ಒಟ್ಟಿಗೆ ಹುಟ್ಟುತ್ತಾರೆ, ಒಟ್ಟಿಗೆ ಅವತರಿಸ್ತಾರೆ. ಅಂದ್ರೆ ಯೋಗಮಾಯೆ ಯಶೋದೆಯ ಗರ್ಭದಲ್ಲಿ ಅವತರಿಸ್ತಾಳೆ, ಕೃಷ್ಣ ದೇವಕಿ ಗರ್ಭದಲ್ಲಿ ಅವತರಿಸ್ತಾರೆ. ಸೊ ಅದರ ನಂತರ ಅದರ ಗೊತ್ತಿರೋ ಕಥೆ ನಮ್ಗೆ. ಕೃಷ್ಣ ಮತ್ತು ಯೋಗಮಾಯೆಯನ್ನು ವಸುದೇವರು ಜನ್ಮಾಷ್ಟಮಿಯ ರಾತ್ರಿ ಅವರನ್ನು ಯಮುನಾ ನದಿಯ ತೀರದಲ್ಲಿ ಯಮುನಾ ನದಿಯ ದಡದಲ್ಲಿ ಹೋಗಿ ಯಮುನಾ ನದಿಯನ್ನು ಪಾರು ಮಾಡಿ ನಂತರ ಬೃಂದಾವನದಲ್ಲಿ ಕೃಷ್ಣನನ್ನು ಬಿಟ್ಟು ಯೋಗಮಾಯೆಯಾದ ಹೆಣ್ಣಿನ ರೂಪದಲ್ಲಿ ಇರ್ತಾಳೆ. ಹೆಣ್ಣಿನ ರೂಪದಲ್ಲಿ ಯೋಗಮಾಯನ್ನು ತಂಗಿಯನ್ನು ತಗೊಂಡು ಬರ್ತಾನೆ ಇಲ್ಲಿ ತಗೊಂಡು ಮತ್ತೆ ಜೈಲಿಗೆ ವಾಪಸ್ ಬರ್ತಾನೆ. ಸೊ ಇಲ್ಲಿ ಸ್ವಲ್ಪ ಶ್ರೀಲ ಪ್ರಭುಪಾದರು ಸ್ವಲ್ಪ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಕೃಷ್ಣ ಮತ್ತು ಯೋಗಮಾಯೆ ಏಕಕಾಲದಲ್ಲಿ ಜನಿಸಿರೋದ್ರಿಂದ ಕೆಲವರು ಕೃಷ್ಣನನ್ನು ವೈಷ್ಣವರು ಪರಮಾತ್ಮ ಅಂತ ಕೃಷ್ಣನನ್ನು ಪೂಜೆ ಮಾಡ್ತಾರೆ. ಆದ್ರೆ ಈ ಶಕ್ತಿ ಪೂಜೆಯಲ್ಲಿ ವಿಶ್ವಾಸ ಇವರು ಶಾಕ್ತರು ಅಂತ ಕರೀತಾ ಇದ್ದಾರೆ. ಅವರು ಯೋಗಮಾಯೆಯನ್ನು ದುರ್ಗೆ, ಭದ್ರಕಾಳಿ, ಸೊ ಈ ರೀತಿಯಾಗಿ ತಮ್ಮ ಲೌಕಿಕ ಇಚ್ಛೆಗಳಿಗಾಗಿ ಪೂರೈಸ್ಕೊಳ್ತಾರೆ, ಪೂಜೆ ಮಾಡ್ತಾರೆ. ಸೊ ದುರ್ಗೆ ಮತ್ತು ಭದ್ರಕಾಳಿಗೆ ಇವರು ಏನು ಅರ್ಪಿಸ್ತಾರೆ, ಮಾಂಸವನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ. ಸೊ ಯೋಗಮಾಯೆ ಮಾಂಸ ತಗೊಳ್ಳೋದೇ ಇಲ್ಲ, ಇವರು ಅದನ್ನು ಮಾಂಸವನ್ನು ಕೊಟ್ಟು ಯೋಗಮಾಯೆಯನ್ನು ಶಕ್ತಿಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ. ಎಂತಹ ಒಂದು ವಿಪರ್ಯಾಸ ಅಲ್ವಾ. ಸೊ ಭಗವಂತನ ದಿವ್ಯ ಪ್ರವೇಶ, ಶ್ರೀಕೃಷ್ಣನು ದೇವಕಿಯ ಗರ್ಭವನ್ನು ಒಂದು ಸಾಮಾನ್ಯ ಮಗುವಿನ ಹಾಗೆ ಪ್ರವೇಶ ಮಾಡೋದಿಲ್ಲ. ಮೊದಲು ಭಗವಂತನು ವಸುದೇವನ ಹೃದಯದಲ್ಲಿ ಪ್ರಕಟ ಆಗ್ತಾನೆ, ನಂತರ ಅಲ್ಲಿಂದ ದೇವಕಿಯ ಹೃದಯಕ್ಕೆ ವರ್ಗಾವಣೆಗೊಳ್ತಾನೆ. ಈ ಕಾರಣದಿಂದ ದೇವಕಿಯು ಅದ್ಭುತವಾದ ಒಂದು ತೇಜಸ್ಸು ದೇವಕಿನಲ್ಲಿ ಇರುತ್ತೆ. ಸೊ ಮಗು ಹುಟ್ಟುತ್ತಾರೆ ಅಂದ್ರೆ ಒಂದು ಗರ್ಭವತಿ ಸ್ತ್ರೀಯ ಸ್ವಲ್ಪ ತೇಜಸ್ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಭಗವಂತ ಸ್ವಯಂ ದೇವಕಿ ಗರ್ಭದಲ್ಲಿರೋದ್ರಿಂದ ದೇವಕಿ ಅದ್ಭುತವಾದ ತೇಜಸ್ಸಿನಿಂದ ಕಂಗೊಳಿಸ್ತಾ ಇರ್ತಾರೆ. ಸೊ ಅದರಿಂದ ಕಂಸನಿಗೆ ಹೆದರಿಕೆ ಆಗುತ್ತೆ, ಇದೇ ಇರ್ಬೋದು ಅಂದ್ಬಿಟ್ಟು, ಇದೇ ಇರ್ಬೋದು 8ನೇ ಗರ್ಭ ಅಂದ್ಬಿಟ್ಟು. ಸೊ ಅದರಿಂದ ಇಲ್ಲಿ ಕಂಸನು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾವಾಗ್ಲೂ ಕೃಷ್ಣನನ್ನೇ ಸ್ಮರಿಸ್ತಾ ಇದ್ದಂತೆ, ಹೆದರಿಕೆಯಿಂದ ಕೃಷ್ಣನನ್ನು ಸ್ಮರಿಸ್ತಾ ಇದ್ದ, ಅಂದ್ರೆ ಭಯಭೀತನಾಗಿ ಕೃಷ್ಣನನ್ನು ಸ್ಮರಿಸ್ತಾ ಇದ್ದ, ದ್ವೇಷದ ಭಾವದಲ್ಲಿ ಕೃಷ್ಣನನ್ನು ಸ್ಮರಿಸ್ತಾ ಇದ್ದ. ಆದ್ರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿರೋದಂದ್ರೇನು, ಯಾವಾಗ್ಲೂ ಕೃಷ್ಣನನ್ನು ಸ್ಮರಿಸೋದು. ಸೊ ಇವನು ಕೂಡ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದ. ಆದರೆ ಇವನಿಗೆ ಒಂದು ರೀತಿಯ ಅನುಕೂಲಿಯನ ಭಕ್ತಿ ಅಲ್ಲ ಇದು ಒಂದು ರೀತಿಯ ದ್ವೇಷಭರಿತ ಭಕ್ತಿ, ಅನುಕೂಲಿಯನ ಭಕ್ತಿ ಅಲ್ಲ. ಅನುಕೂಲ್ಯ ಅಂದ್ರೆ ನಮ್ಮನ್ನು ಕೃಷ್ಣನ ಪಾದಕಮಲಗಳಿಗೆ ಶರಣಾಗುವಂತ ಭಕ್ತಿ, ಆ ತರ ಭಕ್ತಿ ಅಲ್ಲ ಇದು ಅನುಕೂಲಿಯನ ಭಕ್ತಿ ಅಲ್ಲ. ಸೊ ನಂತರ ದೇವತೆಗಳು ಬರ್ತಾರೆ. ದೇವತೆಗಳು ಭಗವಂತನ ಗರ್ಭದಲ್ಲಿರುವ ದೇವತೆಯ ಗರ್ಭದಲ್ಲಿರುವ ಭಗವಂತನನ್ನು ಕಂಡು ದೇವತೆಗಳು ಅತ್ಯಂತವಾದ ಸುಂದರವಾದ ಸ್ತುತಿಗಳನ್ನು ಮಾಡ್ತಾರೆ. ಆ ಸ್ತುತಿಗಳನ್ನೆಲ್ಲ ನಾವು ನೋಡ್ಲಿಕ್ಕಿದ್ದೇವೆ ಮುಂದೆ ಬರ್ತಾ. ಸೊ ಮೊದಲನೇದಾಗಿ ಸತ್ಯ ಸ್ವರೂಪ, ಮೊದಲನೇ ಶ್ಲೋಕದಲ್ಲಿ ಸತ್ಯ ಸ್ವರೂಪ ಅಂತ ಹೇಳ್ತಾರೆ. ಭಗವಂತನನ್ನು ಸತ್ಯವ್ರತ, ಸತ್ಯಪರಂ, ತ್ರಿಸತ್ಯ,
ಸೊ ಈ ರೀತಿಯಾಗಿ ಅರ್ಚನೆ ಮಾಡ್ತಾರೆ. ನಂತರ ಭಗವಂತನ ಪರಮಾತ್ಮನ ಶ್ರೇಷ್ಠತೆಯ ಬಗ್ಗೆ ಮಾತಾಡ್ತಾರೆ. ನಂತರ ಶರಣಾಗತಿಯ ಮಹಿಮೆಯ ಬಗ್ಗೆ ಮಾತಾಡ್ತಾರೆ. ನಂತರ ಸುರಕ್ಷಿತವಾದ ಭಕ್ತರು ಪಾದಗಳನ್ನು ಆಶ್ರಯಿಸಿದ್ರೆ ಸುರಕ್ಷಿತವಾಗಿರುತ್ತಾರೆ ಅಂದ್ಬಿಟ್ಟು, ಭಕ್ತರಿಗೆ ಪತನವಿಲ್ಲ ಅಂದ್ಬಿಟ್ಟು ದೇವತೆಗಳು ಹೇಳ್ತಾರೆ. ಸೊ ನಂತರ ದೇವತೆಗಳು ಅವತಾರದ ಉದ್ದೇಶವನ್ನು ಕೂಡ ಹೇಳ್ತಾರೆ. ದೇವತೆಗಳು ಈ ಪ್ರಾರ್ಥನೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನ ಸೃಜಾಮ್ಯ. ಇದು ಎಲ್ಲರಿಗೂ ನಿಮ್ಗೆಲ್ರಿಗೂ ಚೆನ್ನಾಗಿ ಕಂಠಸ್ಥವಾಗಿರುವಂತಹ ಶ್ಲೋಕ. ಸೊ ಭಗವಂತ ಹೇಳ್ತಾನೆ, ದೇವತೆಗಳು ಹೇಳ್ತಾರೆ, ಅಧರ್ಮ ಹೆಚ್ಚಿದಾಗ ಮತ್ತು ಧರ್ಮಕ್ಕೆ ಚ್ಯುತಿ ಬಂದಾಗ ಸಾಧುಗಳನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಭಗವಂತ ತಾನೇ ಅವತರಿಸ್ತಾನೆ ಅಂದ್ಬಿಟ್ಟು. ಸೊ ಶ್ರೀಕೃಷ್ಣನ ಅವತಾರ ಕೇವಲ ಒಂದು ಕಂಸನನ್ನು ಕೊಲ್ಲುವುದಕ್ಕೆ ಮಾತ್ರ ಅಲ್ಲ. ಕಂಸನನ್ನು ಕೊಲ್ಲಲಿಕ್ಕೆ ಶ್ರೀಕೃಷ್ಣ ಬರುವ ಅವಶ್ಯಕತೆ ಇಲ್ಲ. ಕಂಸನ ಯಾವುದೇ ಒಂದು ಪ್ರತಿನಿಧಿಗಳು, ಆ ಏಜೆಂಟ್ಗಳು ಬಂದು ಕಂಸನನ್ನು ಒಂದು ಕ್ಷಣಕ್ಕೆ ಮುಗಿಸಿ ಹೋಗ್ಬೋದು. ಕೃಷ್ಣನೇ ಬರಬೇಕಂತ ಏನಿಲ್ಲ. ಆದ್ರೆ ಕೃಷ್ಣ ಮುಖ್ಯವಾಗಿ ಏನಕ್ಕೆ ಬರ್ತಾನೆ ಅಂದ್ರೆ, ಭಕ್ತರಿಗೆ ಆನಂದ ನೀಡಲು ಬರ್ತಾನೆ. ಭಕ್ತರಿಗೆ ಆನಂದವನ್ನು ನೀಡಲು. ಸೊ ಯಶುದೇವ, ವಾಸುದೇವ, ಯಶೋಧ ಮಾತೆ, ವಾಸುದೇವ, ರೋಹಿಣಿ ಮಾತೆ ಮತ್ತು ದೇವಕಿ, ವಸುದೇವ ಮತ್ತು ಪಾಂಡವರು, ಇವರಿಗೆ ಎಲ್ಲರಿಗೂ ತನ್ನ ದರ್ಶನವನ್ನು ಕೊಡ್ಲಿಕ್ಕೆ ಬರ್ತಾನೆ. ಅದೇ ರೀತಿ ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ, ಈ ಬದ್ಧ ಜೀವಿಗಳನ್ನು ತನ್ನ ಧಾಮಕ್ಕೆ ವಾಪಸ್ಸು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅದು. ಸೊ ನಂತರ ಈ ಕಂಸರಂತ ರಾಕ್ಷಸರು ಭಗವಂತನಿಗೆ ಏನು ಕೇವಲ ಒಂದು ಭಗವಂತ ಜೋರಾಗಿ ಉಸಿರು ಹಾಕಿದ್ರೆ ಅವರೆಲ್ಲ ಹೊರಟೋಗ್ಬಿಡ್ತಾರೆ. ಅದೇನು ದೊಡ್ಡ ಕೆಲಸ ಅಲ್ಲ ಭಗವಂತನಿಗೆ ಮಯವಾದ ಭಗವಂತನಿಗೆ ಇಂಥೆಲ್ಲ ನರಾಧಮರನ್ನು ಕೊಲ್ಲುವುದು ಏನು ದೊಡ್ಡ ಕೆಲಸ ಅಲ್ಲ. ಅದಕ್ಕೋಸ್ಕರ ಅವನು ಇಳಿದು ಬರ್ಬೇಕಾಗಿಲ್ಲ. ಆದ್ರೂ ಕೂಡ ಅದೆಲ್ಲ ಸ್ವಲ್ಪ ಸೈಡ್ ಬಿಸ್ನೆಸ್ ಆಗಿ ಕೃಷ್ಣ ತನ್ನ ಲೀಲೆಗಳಲ್ಲಿ ತೋರಿಸ್ತಾನೆ. ಈ ರೀತಿಯಾಗಿ ಸೊ ನಾವು ಇಂಟ್ರೊಡಕ್ಷನ್ ಅನ್ನು ನೋಡಿದ್ದೀವಿ. ಈಗ ಮೊದಲನೇದಾಗಿ ಗರ್ಭಸ್ತುತಿ ನಾವು ತಿಳ್ಕೊಬೇಕಾಗಿರೋದು ಒಂದು ಅಂದ್ರೆ, ಸೊ ಮೊದಲು ಓದ್ಬಿಡೋಣ ಗರ್ಭಸ್ತುತಿ. ಸೊ ಈ ಗರ್ಭಸ್ತುತಿಯಲ್ಲಿ ನಾವು ತಿಳ್ಕೊಬೇಕಾಗಿರೋದಂದ್ರೆ, ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ರು ದೇವಕಿ ಮತ್ತು ವಸುದೇವರು ಕಾರಾಗೃಹದಲ್ಲಿರ್ತಾರೆ, ತುಂಬಾ ಕಷ್ಟದಲ್ಲಿರ್ತಾರೆ. ಸೊ ನಾವು ಅದೇ ತರ ಎಷ್ಟೇ ಕಷ್ಟವಾದ ಪರಿಸ್ಥಿತಿಗಳಿದ್ರು ಕೂಡ ನಾವು ಕಾರಾಗೃಹದಲ್ಲೇ ಇರೋದು, ನಾವೇನು ಹೊರಗಡೆ ಇಲ್ಲ. ನಾವಿರೋದು ಈಗ ಸಂಪೂರ್ಣ ಬ್ರಹ್ಮಾಂಡದ ದೊಡ್ಡ ಕಾರಾಗೃಹ. ಸೊ ನಾವು ಕೂಡ ಕಾರಾಗೃಹದಲ್ಲೇ ಇರೋದು. ಅದರಿಂದ ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ನಾವು ಮಾಡ್ಕೊಂಡ್ರೆ, ಹೇಗೆ ದೇವಕಿ ವಸುದೇವರು ಭಗವಂತನ ಸದಾ ತಮ್ಮ ಹೃದಯದಲ್ಲಿ ನೆಲೆಸ್ಕೊಂಡಿದ್ರು, ಸೊ ಅದೇ ರೀತಿ ನಾವು ಕೂಡ ಭಗವಂತನ ನಮ್ಮ ಹೃದಯದಲ್ಲಿ ನೆಲೆಸಿದ್ರೆ ಈ ಜೈಲು ಎಷ್ಟೇ ಕಷ್ಟವಾಗಿರ್ಲಿ, ಕಾರಾಗೃಹ, ಈ ಭೂಮಂಡಲ ಸಂಪೂರ್ಣ ಬ್ರಹ್ಮಾಂಡವೇ ಕಾರಾಗೃಹ, ಅದೆಲ್ಲ ನಮಗೆಲ್ಲ ಗೊತ್ತಿರೋ ವಿಷಯ. ಸೊ ಈ ಕಾರಾಗೃಹದಲ್ಲಿದ್ರೂ ಕೂಡ ನಾವು ದೇವತೆಗಳು ಕೂಡ ನಮ್ಮನ್ನು ಗೌರವಿಸ್ತಾರೆ ಮತ್ತು ಭಗವಂತ ನಮ್ಮನ್ನು ಎಲ್ಲಾ ಭಯಗಳಿಂದ ಮುಕ್ತಗೊಳಿಸ್ತಾನೆ ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಈಗ ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 26 ಮೊದಲನೇ ಶ್ಲೋಕ, ಅಲ್ಲಿಂದ ಪ್ರಾರ್ಥನೆ ಶುರುವಾಗುತ್ತೆ. ಶ್ಲೋಕ 26ಕ್ಕೆ ಹೋಗೋಣ. ಇಪ್ಪತ್ತಾರಕ್ಕೆ ಮುಂಚೆ ಒಂದು 25 ಶ್ಲೋಕವನ್ನು ಹಾಗೆ ಓದೋಣ. ಬ್ರಹ್ಮ ಮತ್ತು ಶಿವ, ಮಹರ್ಷಿಗಳಾದ ನಾರದ, ದೇವಲ, ಮಸುವೆ, ವ್ಯಾಸರಂತಹ ಇಂದ್ರ, ಚಂದ್ರ ಮತ್ತು ವರುಣರಂತಹ ಇತರ ದೇವತೆಗಳನ್ನು ಕೂಡಿಕೊಂಡು ಅಗೋಚರವಾಗಿ ದೇವಕಿಯ ಕೋಣೆಯನ್ನು ಸಮೀಪಿಸಿದರು. ಅಲ್ಲಿ ಅವರೆಲ್ಲರೂ ಸರ್ವಾನುಗ್ರಹಕರನಾದ ದೇವೋತ್ತಮ ಪರಮಪುರುಷನನ್ನು ಒಲಿಸುವುದಕ್ಕಾಗಿ ಒಂದಾದರು ಮತ್ತು ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಮತ್ತು ಸ್ತೋತ್ರಗಳನ್ನು ಸಲ್ಲಿಸಿದರು. ಲಕ್ಷ್ಮೀ ಬೀವಿ ಮಾತಾಜಿ ಇದು ಓದ್ತೀರಾ? ಇದು ಬರೀ ಸಾರಾಂಶ ಓದಿ. ಓದಿ ಮಾತಾಜಿ. भावार्थ में श्रील प्रभुपाद की जय। दौ भूत सर्गौ लोकेस्मिन् दैव आसुर एव च। ಪದ್ಮ ಪುರಾಣ. ಲೋಕದಲ್ಲಿ ದೈವ ಮತ್ತು ಅಸುರ ಎಂಬ 2 ವರ್ಗದ ಜನರಿದ್ದಾರೆ ಮತ್ತು ಅವರೊಳಗೆ ಬಹಳ ವ್ಯತ್ಯಾಸವಿದೆ. ಕಂಸನು ಅಸುರನಾಗಿದ್ದು ದೇವೋತ್ತಮ ಪರಮಪುರುಷನನ್ನು ಅಥವಾ ಅವನ ಮಾತೆಯಾದ ದೇವಕಿಯನ್ನು ಹೇಗೆ ಕೊಲ್ಲುವುದೆಂಬ ತಂತ್ರ ಹೂಡುತ್ತಿದ್ದನು. ಹೀಗೆ ಅವನು ಕೃಷ್ಣ ಪ್ರಜ್ಞೆಯುಳ್ಳವನಾಗಿದ್ದನು. ಆದರೆ ಭಕ್ತರು ಅನುಕೂಲಕರವಾಗಿ ಶ್ರೀ ಕೃಷ್ಣ ಪ್ರಜ್ಞೆಯುಳ್ಳವರಾಗಿ ಇರುತ್ತಾರೆ. ವಿಷ್ಣು ಭಕ್ತ ಸ್ಮೃತೋ ದೈವ.
ಬ್ರಹ್ಮನು ಅದೆಷ್ಟು ಸಾಮರ್ಥ್ಯವುಳ್ಳವನೆಂದರೆ ಅವನು ಸಮಗ್ರ ವಿಶ್ವವನ್ನು ಸೃಷ್ಟಿ ಮಾಡುವ ಅಧಿಕಾರ ವಹಿಸಿದವನು. ಹೀಗಿದ್ದರೂ ದೇವೋತ್ತಮ ಪರಮಪುರುಷನನ್ನು ಸ್ವಾಗತಿಸಲು ಸ್ವತಃ ಆಗಮಿಸಿದನು. ಭವನು ಅಂದರೆ ಶಿವನು ಭಗವಂತನ ಪಾವನ ನಾಮೋಚ್ಚಾರಣೆ ಮಾಡುವುದರಲ್ಲಿ ಯಾವಾಗಲೂ ಪರಮಾನಂದವನ್ನು ತಾಳುವನು. ಇನ್ನು ನಾರದರ ಸಂಗತಿಯನ್ನು ಹೇಳುವುದು. ನಾರದ ಮುನಿ ಬಾಜಾಯ ವೀಣಾರಾಧಿ ರಾಮಣ ನಾಮೆ. ನಾರದ ಮುನಿಗಳು ಯಾವಾಗಲೂ ಭಗವಂತನ ಮಹಿಮೆಗಳನ್ನು ಕೀರ್ತನೆ ಮಾಡುತ್ತಾರೆ. ಅವರ ಕೆಲಸವೆಂದರೆ ವಿಶ್ವದಲ್ಲೆಲ್ಲ ಸಂಚರಿಸುವುದು ಮತ್ತು ಒಬ್ಬ ಭಕ್ತನನ್ನು ಹುಡುಕಿ ಹಿಡಿಯುವುದು ಅಥವಾ ಯಾರಾದರೊಬ್ಬನನ್ನು ಭಕ್ತನನ್ನಾಗಿ ಮಾಡುವುದು. ನಾರದನ ಅನುಗ್ರಹದಿಂದ ಒಬ್ಬ ಬೇಡನು ಕೂಡ ಭಕ್ತನಾದನು. ಶ್ರೀಲ ಸನಾತನ ಗೋಸ್ವಾಮಿಯವರು ತಮ್ಮ ತೋಷಣೆ ಎಂಬ ಕೃತಿಯಲ್ಲಿ ನಾರದಾದಿಬಿಹಿ ಎಂದರೆ ನಾರದ ಮತ್ತು ದೇವತೆಗಳೊಂದಿಗೆ ಸನಕ ಮತ್ತು ಸನಂದರಂತಹ ಇತರ ಮಹರ್ಷಿಗಳು ಕೂಡ ಇದ್ದರೆಂದು, ಅವರೆಲ್ಲರೂ ದೇವೋತ್ತಮ ಪರಮಪುರುಷನನ್ನು ಅಭಿನಂದಿಸಲು ಅಥವಾ ಸ್ವಾಗತಿಸಲು ಒಂದಾಗಿ ಬಂದಿದ್ದರೆಂದು ಹೇಳಿರುತ್ತಾರೆ. ಕಂಸನು ದೇವಕಿಯನ್ನು ಕೊಲ್ಲಲು ತಂತ್ರ ಮಾಡುತ್ತಿದ್ದರೂ ದೇವೋತ್ತಮ ಪರಮಪುರುಷನ ಆವಿರ್ಭಾವವನ್ನು ಕಾದಿದ್ದನು. ಪ್ರತೀಕ್ಷಾಂ ಸಜ್ಜನ್ಮ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಸೊ ಈ ಶ್ಲೋಕ, ಈ ಮೊದಲಿನ 25 ಶ್ಲೋಕಗಳೇನಿದ್ದಾವೆ ಇದರಲ್ಲಿ, ಈ ಚಾಪ್ಟರ್ ನಲ್ಲಿ ಈ ಎಲ್ಲ ಶ್ಲೋಕಗಳು ಈ ದೇವತೆಗಳ ಪ್ರಾರ್ಥನೆಗೆ ಒಂದು ಪೀಠಿಕೆಯನ್ನು ಕೊಡ್ತವೆ. ಅಂದ್ರೆ ಅಲ್ಲಿ ಪರಿಸ್ಥಿತಿಗಳು ಏನೇನಾಗಿತ್ತು ಆ ಜೈಲಿನಲ್ಲಿದ್ದಾಗ ಆ ಎಲ್ಲ ಪರಿಸ್ಥಿತಿಗಳು ಸಂಕ್ಷಿಪ್ತವಾಗಿ ನಾವು ಹೇಳದೆ ತಿಳ್ಕೊಂಡಿದ್ವಿ. ಆ ಎಲ್ಲವನ್ನು ಈ ಶ್ಲೋಕಗಳಲ್ಲಿ ಅವರು 25 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಸೊ ಇದು ಕೊನೆಯ ಶ್ಲೋಕ, 25ನೇ ಶ್ಲೋಕ. ಅದು ಅಲ್ಲಿರುವ ಪರಿಸ್ಥಿತಿಯನ್ನು ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಬ್ರಹ್ಮ, ಶಿವ, ಮಹರ್ಷಿಗಳಾದ ನಾರದರು ಮತ್ತು ಈ ಸನಕ ಸನಾತನ ಕುಮಾರರು, ದೇವಲ ಮತ್ತು ವ್ಯಾಸರಂತವರು, ಇಂದ್ರ, ಚಂದ್ರ ಮತ್ತು ವರುಣರಂತವರು ಎಲ್ಲ ದೇವತೆಗಳು ಬರ್ತಾರೆ. ಸೊ ಇಲ್ಲಿ ದೇವತೆಗಳಿಗೆ ಭಗವಂತನ ದರ್ಶನ ಸಿಗೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಬೃಂದಾವನದಲ್ಲಿ ಯಾರಿದ್ರು, ವ್ರಜಭೂಮಿಯಲ್ಲಿ ಯಾರಿದ್ರು, ಎಲ್ರಿಗೂ ಭಗವಂತನ ದರ್ಶನ ಸಿಕ್ತು. ಆದ್ರೆ ದೇವತೆಗಳು ಅಷ್ಟು ಸುಲಭವಾಗಿ ಭಗವಂತನ ದರ್ಶನ ಸಿಗೋದಿಲ್ಲ. ಸೊ ಅದ್ರ ಜೊತೆಗೆ ಇನ್ನೂ ಒಂದೇನಂದ್ರೆ, ಭಗವಂತ ಶ್ರೀಕೃಷ್ಣ ನಮ್ಗೆಲ್ಲ ಗೊತ್ತಿರುವಂತೆ ಬ್ರಹ್ಮನ ಒಂದು ದಿನದಲ್ಲಿ 1 ಸಾರಿ ಮಾತ್ರ ಅವತರಿಸ್ತಾರೆ. ಒಂದು ದಿನದಲ್ಲಿ 1 ಸಾರಿ ಅಂದ್ರೆ 1000 ಕಲ್ಪಗಳು, ಅಂದ್ರೆ 1000 ಕಲ್ಪಗಳು ಅಂದ್ರೆ 1000 ಮಹಾಕಲ್ಪಗಳು, ಅಂದ್ರೆ 4 ಕಲ್ಪಗಳ 4 ಯುಗಗಳಿಗೆ 1 ಕಲ್ಪ ಆಗತ್ತೆ. ಆ ತರ 1000 ಕಲ್ಪಗಳು ಆಗ್ಬೇಕು. ಸೊ ಆವಾಗ ಇದಿಷ್ಟು ಸಂಪೂರ್ಣ ಸೇರಿಸಿದ್ರೆ ಬ್ರಹ್ಮನ 1 ದಿನ ಆಗತ್ತೆ. ಆ ಬ್ರಹ್ಮನ 1 ದಿನದಲ್ಲಿ 1 ಸಾರಿ ಮಾತ್ರ ಕೃಷ್ಣ ಅವತಾರ ಮಾಡ್ತಾರೆ. ಸೊ ನಾವು ಇಷ್ಟು ಕೇವಲ 5000 ವರ್ಷಗಳ ಹಿಂದೆ ಕೃಷ್ಣ ಅವತರಿಸಿದ್ದ ಅಂತ ನಮ್ಗೆ ಇತಿಹಾಸಕಾರರು ಹೇಳ್ತಾರೆ. ಸೊ ಮತ್ತು ಇಲ್ಲಿ ಭಾಗವತದಲ್ಲಿ ಕೂಡ ಹೇಳಿದ್ದಾರೆ. ಸೊ 55,000 ವರ್ಷಗಳ ಹಿಂದೆ ಕೃಷ್ಣ ಅವತರಿಸಿದ್ದ, ಮತ್ತು 500 ವರ್ಷಗಳ ಹಿಂದೆ ಕೃಷ್ಣ ಮತ್ತೆ ಅವತರಿಸಿದ್ದ, ಮತ್ತೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ. ಅಂದ್ರೆ ಇನ್ಯಾವಾಗ ಅವತರಿಸ್ತಾನೆ? ಮತ್ತೆ ಇನ್ನು 1000 ವರ್ಷಗಳಾದ್ಮೇಲೆ, 1000 ಕಲ್ಪಗಳಾದ್ಮೇಲೆ ಅವತರಿಸೋದು. ಸೊ ಅಂದ್ರೆ ನಮ್ಗೆಲ್ಲ ಎಷ್ಟು ಅಂದ್ರೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಪುಸ್ತಕಗಳಿಂದ ಇವೆಲ್ಲ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರೋದು ಕೃಷ್ಣನ ಅವತಾರದಿಂದ. ಇಲ್ದಿರೋ ನಮ್ಗೆ ಅದು ಕೂಡ ಸಿಗ್ತಿರಲಿಲ್ಲ. ಅದೇ ರೀತಿ ನಮ್ಗೆ ಎಷ್ಟು ಸುಲಭವಾಗಿ ಸಿಗ್ತಾ ಇದೆಯೋ ಅಷ್ಟು ಸುಲಭವಾಗಿ ಈ ದೇವರ್ಷಿಗಳಿಗೆ, ಇವರು ದೇವತೆಗಳಿಗೆ ಸಿಗೋದಿಲ್ಲ. ದೇವರ್ಷಿ ನಾರದಗಳಿಗೆ ಸಿಕ್ಬಿಡುತ್ತೆ, ಬಟ್ ಮಿಕ್ಕ ದೇವತೆಗಳಿಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಭಗವಂತನ ದರ್ಶನ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸೊ ಅವರು ಎಲ್ಲರೂ ಕೂಡ ಭಗವಂತನ ದರ್ಶನ ಮಾಡ್ಲಿಕ್ಕೆ ಅವ್ರಿಗೆಲ್ರಿಗೂ ಗೊತ್ತಾಗಿದೆ. ಯಾಕಂದ್ರೆ ಭಗವಂತ ಮೊದಲೇ ಹೇಳಿರ್ತಾನೆ, ಸೊ ನಾನು ದೇವಕಿ ಗರ್ಭದಲ್ಲಿ ಅವತರಿಸ್ತಾ ಇದ್ದೇನೆ, ನೀವೆಲ್ಲ ಹೋಗಿ ಬನ್ನಿ ಅಂದ್ಬಿಟ್ಟು. ಅವರು ಯಾವಾಗ ಬ್ರಹ್ಮ ಇದಕ್ಕೆ ಹೋಗಿರ್ತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ, ಅವಾಗ ಭಗವಂತ ಹೇಳಿರ್ತಾನಲ್ವಾ. ಸೊ ಅಗೋಚರವಾಗಿ ಇವರೆಲ್ಲ ದೇವಕಿಯ ಕೋಣೆಯನ್ನು, ಅಂದ್ರೆ ಜೈಲಿನಲ್ಲಿ ಕೋಣೆಯನ್ನು ಪ್ರವೇಶ ಮಾಡ್ತಾರೆ. ಸೊ ಅಲ್ಲಿ ಅವರೆಲ್ಲರೂ ಸರ್ವಾನುಗ್ರಹಕನಾರ ದೇವೋತ್ತಮ ಪರಪುರುಷನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಒಂದಾಗ್ತಾರೆ. ಮತ್ತೆ ತಮ್ಮ ಗೌರವಪೂರ್ವಕವಾದ ನಮಸ್ಕಾರಗಳು ಮತ್ತು ಸ್ತೋತ್ರಗಳನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಇದು ನಾವು ಯಾವಾಗಲೂ ನೆನ್ಪು ನೋಡಿ ಅಂದ್ರೆ, ನಾರದ ಮುನಿಯ ಬಗ್ಗೆ ತುಂಬಾ ಉತ್ತಮವಾಗಿ ಹೇಳಿದ್ದಾರೆ ಇಲ್ಲಿ. ನಾರದ ಮುನಿ ಬಾಜಾಯ ವೀಣ ರಾಧಿಕಾ ರಮಣ ರಾಮೇ ಅಂತ ಹೇಳಿ. ಸೊ ಇಲ್ಲಿ ನಾರದ ಮುನಿ ಬಾಜಾಯ ವೀಣ ರಾಧಿಕಾ ರಮಣ ನಾಮೆ ಅಂದ್ರೆ ರಾಧಾರಮಣನ ನಾಮವನ್ನು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವರು. ಸೊ ಅವನಿಂದ ಅವರು ನಾರದ ಮುನಿಗಳು ಯಾವಾಗ್ಲೂ ಭಗವಂತನ ಮಹಿಮೆಗಳನ್ನು ಕೀರ್ತನೆ ಮಾಡ್ತಾರೆ.
ಸೊ ಅವ್ರ ಕೆಲಸ ಏನು? ಭಗವಂತ ನಾರಾಯಣ ಮುನಿಗಳದ್ದು ಮುಖ್ಯವಾಗಿ ವಿಶ್ವದಲ್ಲೆಲ್ಲ ಸಂಚರಿಸುವುದು ಮತ್ತು ಭಕ್ತರನ್ನು ಹುಡುಕಿ ಹಿಡಿಯುವುದು. ಯಾರ್ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನು ಯೋಗ್ಯರಾದವ್ರನ್ನ ಹಿಡ್ಕೊಳ್ಳೋದು ಮತ್ತು ಭಕ್ತರನ್ನಾಗಿ ಮಾಡುವುದು. ಸೊ ಅದರಿಂದ ಇದು ತುಂಬಾ ಒಂದು ಉತ್ತಮವಾದ ಕೆಲಸ ನಾರದ ಮುನಿಗಳು ಮಾಡ್ತಾ ಇದ್ದಾರೆ. ಇದು ಎಲ್ಲರ ಕೈಯಲ್ಲೂ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇವರು ಅಷ್ಟು ಸುಲಭವಾಗಿ ಒಬ್ಬರನ್ನು ಭಕ್ತರನ್ನಾಗಿ ಮಾಡ್ತಾರೆ. ನಾರದರ ಅನುಗ್ರಹ ಸಿಕ್ತು ಅಂದ್ರೆ ಕೃಷ್ಣನ ದರ್ಶನ ಗ್ಯಾರಂಟಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಕೂಡ, ಬೇಡನಿಗೂ ಕೂಡ, ಒಬ್ಬ ಬೇಡನು ಕೂಡ ಭಕ್ತನಾಗ್ತಾನೆ ನಾರದ. ಸೊ ಈ ರೀತಿಯಾಗಿ ಅಲ್ಲಿ ಸಂಪೂರ್ಣ ಯಾರ್ಯಾರು ಬಂದಿದ್ರು ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಸೊ ಗೋಸ್ವಾಮಿಯವರು, ಶ್ರೀ ಸನಾತನ ಗೋಸ್ವಾಮಿಯವರು ಹೇಳ್ತಾರೆ, ನಾರದಾದಿ ದಿವಿ ಅಂದ್ರೆ ನಾರದಂದೆ ಮತ್ತು ದೇವತುಳಿಂಗೆ ಅಂದ್ರೆ ನಾರದರ ಒಂದು ಜೊತೆಯಲ್ಲಿ ಹುಟ್ಟಿದವರು ಅಂದ್ರೆ ಸನಕಸನಂದರು ಇತರ ಮಹರ್ಷಿಗಳು ಕೂಡ ಇದ್ರು. ಅವರೆಲ್ಲರೂ ದೇವೋತ್ತಮ ಪುರುಷನ ಅಭಿನಂದಿಸ್ಲಿಕ್ಕೆ ಒಂದಾಗಿ ಬಂದಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ಶ್ಲೋಕ 26 ಎಂದು ಶುರು ಮಾಡಲು ಇಲ್ಲಿಂದ ನಿಜವಾದ ಪ್ರಾರ್ಥನೆಗಳು ಶುರುವಾಗುತ್ತೆ. ಶ್ಲೋಕ 26. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮಮೃತಂ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಹೀಗೆ ಪಿಕ್ ಮಾಡೋಣ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಯೋನಿಂ ನಿಹಿತ ಚ ಸತ್ವೇ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯವ್ರತಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯವ್ರತಂ ಸತ್ಯಪರಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಃ. ಸತ್ಯವ್ರತಂ ತನ್ನ ವ್ರತದಿಂದ ಎಂದೂ ವಿಚಲಿತನಾಗದ ದೇವೋತ್ತಮ ಪರಮಪುರುಷನಾದ ಸತ್ಯವ್ರತಂ ತನ್ನ ವ್ರತದಿಂದ ಎಂದು ವಿಚಲಿತನಾಗದ ದೇವೋತ್ತಮ ಪುರುಷನಾದ ಸತ್ಯಪರಂ ಪರಾತ್ಪರ ಸತ್ಯನಾದ ಸತ್ಯಪರಂ ಪರಾತ್ಪರ ಸತ್ಯನಾದ ಸತ್ಯಂ ಪರಂ ಧೀಮಹಿ ಎಂದು ಶ್ರೀಮದ್ ಭಾಗವತದ ಮೊದಲಲ್ಲಿ ಹೇಳಲಾಗಿದೆ. ಸತ್ಯಂ ಪರಂ ಧೀಮಹಿ ಎಂದು ಶ್ರೀಮದ್ ಭಾಗವತದ ಮೊದಲಲ್ಲಿ ಹೇಳಲಾಗಿದೆ. ತ್ರಿಸತ್ಯಂ ಈ ವಿಶ್ವಾಭಿವ್ಯಕ್ತಿಯ ಸೃಷ್ಟಿಗೆ ಮೊದಲು ತ್ರಿಸತ್ಯಂ ಈ ವಿಶ್ವಾಭಿವ್ಯಕ್ತಿಯ ಸೃಷ್ಟಿಗೆ ಮೊದಲು ಅದರ ಸ್ಥಿತಿಯ ಕಾಲದಲ್ಲಿ ಅದರ ಪ್ರಳಯದ ಅನಂತರ ಕೂಡ ಸದಾ ಪರಾತ್ಪರ ಸತ್ಯನಾಗಿ ಉಪಸ್ಥಿತನಾಗಿರುವ ಸತ್ಯಸ್ಯ ಪರಾತ್ಪರ ಸತ್ಯನಾದ ಕೃಷ್ಣನಿಂದ ಉದ್ಭೂತವಾದ ಸಕಲ ಸಾಪೇಕ್ಷ ಸತ್ಯಗಳ
ಉದ್ಭೂತವಾದ ಸಕಲ ಸಾಪೇಕ್ಷ ಸತ್ಯಗಳ ಯೋನಿಂ ಕಾರಣನಾದ ಯೋನಿಂ ಕಾರಣದಿಂದ ನಿಹಿತಂ ಪ್ರವೇಶಿಸಿದ ನಿಹಿತಂ ಪ್ರವೇಶಿಸಿದ ಚ ಮತ್ತು ಚ ಮತ್ತು ಸತ್ಯೆ ಈ ಐಹಿಕ ಜಗತ್ತನ್ನು ಸತ್ಯ ಈ ಐಹಿಕ ಜಗತ್ತನ್ನು ಸೃಷ್ಟಿಸುವ ಮೂಲಾಂಶಗಳಲ್ಲಿ ಸೃಷ್ಟಿಸುವ ಮೂಲಾಂಶಗಳಲ್ಲಿ ಅವುಗಳೆಂದರೆ ಪಂಚಭೂತಗಳು ಪೃಥಿವಿ ಅವುಗಳೆಂದರೆ ಪಂಚಭೂತಗಳು ಪೃಥ್ವಿ ಏನೋ ಅಪ್ ಅಂತ ಬರ್ತಾ ಇದೆ. ಪಂಚಭೂತಗಳ ಪೃಥ್ವಿ, ತೇಜಸ್, ವಾಯು, ಆಕಾಶ, ಜಲ, ಇರ್ಬೇಕು. ನೀರು, ಜಲ ಅಂತ ಇರ್ಬೇಕು. ಜಲ, ವಾಯು ಮತ್ತು ಆಕಾಶ, ನೀರಿರ್ಬೇಕು, ಜಲ ಇರ್ಬೇಕು. ಅದು ಪೃಥ್ವಿ, ಜಲಂ, ತೇಜಸ್, ವಾಯು ಮತ್ತು ಆಕಾಶ ಇರ್ಬೇಕು. ಓಕೆ. ಸತ್ಯಸ್ಯ ಸತ್ಯ ಎಂದು ಒಪ್ಪಿಕೊಂಡ ಎಲ್ಲದರ ಸತ್ಯ ಎಂದು ಒಪ್ಪಿಕೊಂಡ ಎಲ್ಲದರ ಸತ್ಯ ಮೂಲ ಸತ್ಯವಾದ ಪ್ರಭುವಾದ ಸತ್ಯ ಮೂಲ ಸತ್ಯವಾದ ಪ್ರಭುವಾದ ರಥ ಸತ್ಯ ನೇತ್ರಂ ಪ್ರಸನ್ನಕರವಾದ ಸುನೇತ್ರಂ ಸತ್ಯವೆಲ್ಲದರ ಮೂಲನಾದ ಸತ್ಯ ನೇತ್ರಂ ಪ್ರಸನ್ನಕರವಾದ ಸುನೇತ್ರಂ ಸತ್ಯವೆಲ್ಲದರ ಮೂಲನಾದ ಸತ್ಯಾತ್ಮಕಂ ಪ್ರಭುವಿಗೆ ಸಂಬಂಧಿಸಿದ ಎಲ್ಲವೂ ಸತ್ಯವಾಗಿದೆ. ಸತ್ಯ ಆತ್ಮಕಂ ಪ್ರಭುವಿಗೆ ಸಂಬಂಧಿಸಿದೆಲ್ಲವೂ ಸತ್ಯವಾಗಿದೆ. ಅಂತಹ ಸಚ್ಚಿತ್ತಾನಂದ ಭಗವಂತನ ದೇಹ ಸತ್ಯ, ಅವನ ಜ್ಞಾನ ಸತ್ಯ ಮತ್ತು ಅವನ ಆನಂದ ಸತ್ಯ. ಅಂತಹ ಸಚ್ಚಿದಾನಂದ ಭಗವಂತನ ದೇಹ ಸತ್ಯ, ಜ್ಞಾನ ಸತ್ಯ, ಆನಂದ ಸತ್ಯ. ತ್ವಾಂ ನಿನ್ನನ್ನು ಪ್ರಭುವೇ ನಿನ್ನನ್ನು ಪ್ರಭುವೇ ಶರಣಂ ನಮ್ಮ ಪೂರ್ಣ ಶರಣಾಗತಿಯನ್ನು ಅರ್ಪಿಸುತ್ತಾ ಶರಣಂ ನಮ್ಮ ಪೂರ್ಣ ಶರಣಾಗತಿಯನ್ನು ಅರ್ಪಿಸುತ್ತಾ ಪ್ರಪನ್ನಾಹ ನಾವು ಸಂಪೂರ್ಣವಾಗಿ ನಿನ್ನ ರಕ್ಷಣೆಯ ಅಡಿಯಲ್ಲಿ ಇರುವೆವು. ಪ್ರಪನ್ನ ನಾವು ಸಂಪೂರ್ಣವಾಗಿ ನಿನ್ನ ರಕ್ಷಣೆ ಅಡಿಯಲ್ಲಿ ಇರುವೆವು. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಹೇ ಭಗವಂತನೇ, ನೀನು ಪ್ರತಿಜ್ಞಾ ವಚನದಿಂದ ಎಂದೂ ವಿಚಲಿತನಾಗುವವನಲ್ಲ. ಅದು ಯಾವಾಗಲೂ ಪರಿಪೂರ್ಣವಾದುದು, ಏಕೆಂದರೆ ನೀನು ಏನೇ ನಿಶ್ಚಯ ಮಾಡಿದರೂ ಅದು ಸಂಪೂರ್ಣ ಸರಿಯಾದುದು ಮತ್ತು ಅದನ್ನು ತಡೆಯಲು ಯಾರಿಗೂ ಸಾಧ್ಯವಾಗದು. ನೀನು ವಿಶ್ವದ ಅಸ್ತಿತ್ವದ 3 ಹಂತಗಳಾಗಿರುವ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಲ್ಲಿ ಇರುತ್ತಿದ್ದು ನೀನೇ ಪರಮ ಸತ್ಯವಾಗಿರುವೆ. ನಿಜವಾಗಿಯೂ ಒಬ್ಬನು ಪೂರ್ಣವಾಗಿ ಸತ್ಯವಂತನಾಗದಿದ್ದರೆ ಅವನು ನಿನ್ನ ಅನುಗ್ರಹವನ್ನು ಗಳಿಸಿಕೊಳ್ಳಲಾರನು. ಆದುದರಿಂದಲೇ ಅದನ್ನು ಟಕ್ಕರು ಗಳಿಸಿಕೊಳ್ಳಲಾರರು. ಟಕ್ಕರು ಅಂದ್ರೆ ಮೋಸ ಮಾಡುವಂಥವ್ರು, ಕಳ್ಳರು, ಇವರಿಗೆಲ್ಲ ಟಕ್ಕರು ಅಂತಾರೆ. ಸೊ ಆದುದರಿಂದಲೇ ಅದನ್ನು ಟಕ್ಕರು ಗಳಿಸಿಕೊಳ್ಳಲಾರರು. ನೀನು ಸೃಷ್ಟಿಯ ಎಲ್ಲ ಮೂಲಾಂಶಗಳಲ್ಲಿಯೂ ಇರತಕ್ಕ ಸಕ್ರಿಯ ಸತ್ವವಾಗಿರುವೆ. ಆದುದರಿಂದಲೇ ನೀನು ಅಂತರ್ಯಾಮಿ ಎಂದು, ಅಂದರೆ ಅಂತರಂಗ ಶಕ್ತಿ ಎಂದು ತಿಳಿಯಲಾದವನು. ನೀನು ಪ್ರತಿಯೊಬ್ಬನಿಗೂ ಸಮಾನನು ಮತ್ತು ನಿನ್ನ ಆಜ್ಞೆಗಳು ಪ್ರತಿಯೊಬ್ಬನಿಗೂ ಎಲ್ಲಾ ಕಾಲವೂ ಅನ್ವಯಿಸುತ್ತವೆ. ನೀನು ಸಕಲ ಸತ್ಯಗಳ ಆದಿಯಾಗಿರುವೆ. ಆದುದರಿಂದ ನಾವು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಿನಗೆ ಶರಣಾಗುವೆವು. ದಯವಿಟ್ಟು ನಮಗೆ ರಕ್ಷಣೆಯನ್ನು ಒದಗಿಸು. ರಿಪೀಟ್ ಮಾಡೋಣ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಹೇ ಭಗವಂತನೇ, ನೀನು ಪ್ರಜ್ಞಾವಚನದಿಂದ ಎಂದೂ ವಿಚಲಿತನಾಗುವವನಲ್ಲ. ಅದು ಯಾವಾಗಲೂ ಪರಿಪೂರ್ಣವಾದದ್ದು, ಏಕೆಂದರೆ ನೀನು ಏನೇ ನಿಶ್ಚಯ ಮಾಡಿದರೂ ಅದು ಸಂಪೂರ್ಣ ಸರಿಯಾದುದು. ಮತ್ತು ಅದನ್ನು ತಡೆಯಲು ಯಾರಿಗೂ ಸಾಧ್ಯವಾಗದು. ನೀನು ವಿಶ್ವದ ಅಸ್ತಿತ್ವದ 3 ಹಂತಗಳಾಗಿರುವ
ನೀನು ವಿಶ್ವದ ಅಸ್ತಿತ್ವದ ಮೂರು ಹಂತಗಳಲ್ಲಿರುವ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಲ್ಲಿ ಇರುತ್ತಿದ್ದು ನೀನೇ ಪರಮ ಸತ್ಯವಾಗಿರುವೆ. ಸ್ಥಿತಿ ಮತ್ತು ಲಯಗಳಲ್ಲಿ ಇರುತ್ತಿದ್ದು ನೀನೇ ಪರಮ ಸತ್ಯವಾಗಿರುವೆ. ನಿಜವಾಗಿಯೂ ಒಬ್ಬನು ಪೂರ್ಣವಾಗಿ ಸತ್ಯವಂತನಾಗದಿದ್ದರೆ ಒಬ್ಬನು ಪೂರ್ಣವಾಗಿ ಸತ್ಯವಂತನಾಗದಿದ್ದರೆ ಅವನು ನಿನ್ನ ಅನುಗ್ರಹವನ್ನು ಗಳಿಸಿಕೊಳ್ಳಲಾರನು. ಆದುದರಿಂದಲೇ ಅದನ್ನು ಟಕ್ಕರು ಗಳಿಸಿಕೊಳ್ಳಲಾರರು. ನೀನು ಸೃಷ್ಟಿಯ ಎಲ್ಲಾ ಮೂಲಾಂಶಗಳಲ್ಲಿಯೂ ಇರತಕ್ಕ ಸಕ್ರಿಯ ಸತ್ವವಾಗಿರುವೆ. ಆದುದರಿಂದಲೇ ನೀನು ಅಂತರ್ಯಾಮಿ ಎಂದು ಅಂದರೆ ಅಂತರಂಗ ಶಕ್ತಿ ಎಂದು ತಿಳಿಯಲಾದವನು. ನೀನು ಪ್ರತಿಯೊಬ್ಬನಿಗೂ ಸಮಾನನು ಮತ್ತು ನಿನ್ನ ಆಜ್ಞೆಗಳು ಪ್ರತಿಯೊಬ್ಬನಿಗೂ ಎಲ್ಲ ಕಾಲವೂ ಅನ್ವಯಿಸುತ್ತವೆ. ನೀನು ಸಕಲ ಸತ್ಯಗಳಿಗೂ ಆದಿಯಾಗಿರುವೆ. ಆದುದರಿಂದ ನೀನು ಅಂತರ್ಯಾಮಿ ಎಂದು ಅಂದರೆ ಆದುದರಿಂದ ನಾವು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಿನಗೆ ಶರಣಾಗುವೆವು. ದಯವಿಟ್ಟು ನಮಗೆ ರಕ್ಷಣೆಯನ್ನು ಒದಗಿಸು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶೋಭಾ ಮಾತಾಜಿ ಓದ್ತೀರಾ? ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಟೈಮ್ ತಗೊಳ್ಬಹುದು, ಓದೋಣ. ದೇವೋತ್ತಮ ಪರಮ ಪುರುಷನು ಈ ಭೌತಿಕ ಜಗತ್ತಿನೊಳಗಾಗಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಾಗಲಿ ಇರತಕ್ಕ ಸತ್ಯ ವಸ್ತುವೆಂದು ದೇವತೆಗಳು ಅಥವಾ ಭಕ್ತರು ಸರಿಯಾಗಿ ಚೆನ್ನಾಗಿ ತಿಳಿದಿರುತ್ತಾರೆ. ಆದುದರಿಂದ ಶ್ರೀಮದ್ ಭಾಗವತವು ಓಂ ನಮೋ ಭಗವತೆ ವಾಸುದೇವಾಯ ಸತ್ಯಂ ಪರಂ ಧೀಮಹಿ ಎಂಬ ಶಬ್ದಗಳೊಂದಿಗೆ ಪ್ರಾರಂಭವಾಗುತ್ತದೆ. ವಾಸುದೇವನಾದ ಕೃಷ್ಣನು ಪರಮಸತ್ಯ ರೂಪನು ಘೋಷಿಸಿರುವಂತೆ ಅವನನ್ನು ಪರಮವೆನಿಸುವ ವಿಧಾನದಿಂದ ಸಮೀಪಿಸಬಹುದು ಅಥವಾ ತಿಳಿದುಕೊಳ್ಳಬಹುದು. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಚ್ಚಾಸ್ಮಿ ತತ್ವತಃ. ಗೀತಾ 18.55. ಪರಮ ಸತ್ಯವನ್ನರಿಯಲು ಭಕ್ತಿ ಅಥವಾ ಭಕ್ತಿ ಸೇವೆ ಏಕೈಕ ಮಾರ್ಗವಾಗಿದೆ. ಆದುದರಿಂದಲೇ ದೇವತೆಗಳು ರಕ್ಷಣೆಗಾಗಿ ಪರಮಸತ್ಯನಿಗೆ ಶರಣಾಗುತ್ತಾರೆ, ಸಾಪೇಕ್ಷ ಸತ್ಯಕ್ಕಲ್ಲ. ಬೇರೆ ಬೇರೆ ದೇವತೆಗಳನ್ನು ಆರಾಧಿಸುವ ವ್ಯಕ್ತಿಗಳಿದ್ದಾರೆ, ಆದರೆ ಪರಮಸತ್ಯನಾದ ಕೃಷ್ಣನು ಭಗವದ್ಗೀತೆಯಲ್ಲಿ ಘೋಷಿಸಿರುವುದು ಹೀಗಿದೆ. 7.23. ಅಂತವಂತೂ ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ. ಕಡಿಮೆ ಬುದ್ಧಿಯವರು ದೇವತೆಗಳನ್ನು ಆರಾಧಿಸುವರು ಮತ್ತು ಅದರ ಫಲಗಳು ಸೀಮಿತವೂ ಅನಿತ್ಯವೂ ಆಗಿರುತ್ತದೆ. ದೇವತೆಗಳ ಆರಾಧನೆಯು ಒಂದು ಸೀಮಿತ ಸಮಯಕ್ಕೆ ಉಪಯೋಗಕರವಾಗಬಹುದು, ಆದರೆ ಪರಿಣಾಮವು ಅಂತವತ್ ಅಂದರೆ ನಶ್ವರವಾಗಿರುತ್ತದೆ. ಈ ಭೌತಿಕ ಜಗತ್ತು ಶಾಶ್ವತವಲ್ಲ, ದೇವತೆಗಳು ಶಾಶ್ವತರಲ್ಲ ಮತ್ತು ದೇವತೆಗಳಿಂದ ದೊರಕಿದ ವರಗಳು ಕೂಡ ಶಾಶ್ವತವಲ್ಲ. ಆದರೆ ಜೀವಿಯು ನಿತ್ಯವಾಗಿರುವವನು. ನಿತ್ಯೋ ನಿತ್ಯಾನಾಂ ಚೇತನ ಶ್ವೇತನಾನಾಂ. ಪ್ರತಿಯೊಬ್ಬ ಜೀವಿಯು ಆದುದರಿಂದಲೇ ಶಾಶ್ವತ ಸುಖಕ್ಕಾಗಿ ಹುಡುಕಬೇಕು, ಅನಿತ್ಯ ಸುಖಕ್ಕಾಗಿ ಅಲ್ಲ. ಸತ್ಯಂ ಪರಂ ಧೀಮಹಿ ಎಂಬ ಶಬ್ದಗಳು ಪರಮಸತ್ಯವನ್ನು ವ್ಯಕ್ತಿಯು ಹುಡುಕಬೇಕಲ್ಲದೆ ಅನಿತ್ಯವಾದ ಸುಖವನ್ನಲ್ಲ ಎಂಬುದನ್ನು ಸೂಚಿಸುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಈ ಶ್ಲೋಕ ಏನಿದೆ ಶ್ರೀಮದ್ ಭಾಗವತದ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದಾಗಿದೆ. ದೇವಕಿಯ ಗರ್ಭದಲ್ಲಿದ್ದ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಬ್ರಹ್ಮಾದಿ ದೇವತೆಗಳು ಹೇಳಿದ ಗರ್ಭಸ್ತುತಿಯ ಮೊದಲನೇ ಶ್ಲೋಕ. ಈ ಶ್ಲೋಕದಲ್ಲಿ ನಾವು ನೀವು ಯಾರಾದ್ರೂ ಗಮನ ಕೊಟ್ಟಿದ್ದೀರೋ ಇಲ್ಲೋ ನೋಡ್ಲಿಲ್ಲ ನಾನು,
ಈ ಶ್ಲೋಕದಲ್ಲಿ ಸತ್ಯಮೃತ, ಸತ್ಯಪ್ರರಂ, ಈ ರೀತಿಯಾಗಿ ಸತ್ಯ 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 ಅಂದ್ಬಿಟ್ಟು 9 ಬಾರಿ ಸತ್ಯದ ಒಂದು ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಯಾರು ಗಮನ ಕೊಟ್ಟಿಲ್ಲ ಅಲ್ಲ? ಈಗ ಕೌಂಟ್ ಮಾಡಿ. ಸತ್ಯ ಇಲ್ಲೊಂದು, 2 ಸತ್ಯ, 3 ಸತ್ಯ, 4 ಸತ್ಯ, 5 ಸತ್ಯ, 6 ಸತ್ಯ, 7 ಸತ್ಯ, 8 ಸತ್ಯ, ನಂತರ ಇಲ್ಲೊಂದು 9 ಸತ್ಯಗಳಿವೆ. ಸೊ ಭಗವಂತನನ್ನು ಎಷ್ಟು ಯಾವ ರೀತಿಯಿಂದ ದೇವತೆಗಳು ಆರಾಧಿಸ್ತಾ ಇದ್ದಾರೆ ನೋಡಿ. ಇಲ್ಲಿ 9 ಸತ್ಯಗಳಿವೆ ಇಲ್ಲಿ. ಸೊ ಇಲ್ಲಿ ತುಂಬಾ ಅದ್ಭುತವಾಗಿದೆ ಇದು. ಸೊ ಅದರಿಂದ ಈ ಶ್ಲೋಕದಲ್ಲಿ ಸತ್ಯ ಎಂಬ ಪದ ಏನಿದೆ, ಇದನ್ನು ಈ 9 ಬಾರಿ ಬಳಸುವ ಮೂಲಕ ಭಗವಂತನ ಪರಮ ಸತ್ಯತೆಯನ್ನು ದೇವತೆಗಳು ಕೊಂಡಾಡಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳು ಭಗವಂತನ ಸತ್ಯ ಎಂದು ಏಕೆ ಕರೀತಾರೆ ಅಂದ್ರೆ, ಈ ಭೌತಿಕ ಜಗತ್ತು ತಾತ್ಕಾಲಿಕ, ಅಸತ್ಯ. ಅಂದ್ರೆ ಭಗವಂತನ ಮಾತ್ರ ಶಾಶ್ವತ. ಈ ಭೌತಿಕ ಜಗತ್ತು ತಾತ್ಕಾಲಿಕ ಅಂದ್ರೆ ಅಸತ್ಯ ಅಂತಲ್ಲ, ಇದು ಟೆಂಪ್ರರಿ ಅಂತ ಹೇಳಿ ಮಾಯಾವಾದಿಗಳು ಅಸತ್ಯ ಅಂತ ಕರೀತಾರೆ. ಆದ್ರೆ ಇದು ಟೆಂಪ್ರರಿ, ನಮ್ಗೆ ಗೊತ್ತಿರೋ. ಯಾಕಂದ್ರೆ ಭಗವಂತನಿಂದ ಬರುವ ಎಲ್ಲವೂ ಕೂಡ ಸತ್ಯ. ಯಾಕಂದ್ರೆ ಸತ್ಯನಿಂದ ಸತ್ಯವೇ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಭಗವಂತ ಸಂಪೂರ್ಣ ಸತ್ಯನಾಗಿರ್ಬೋದ್ರಿಂದ ಭಗವಂತನಿಂದ ಬರುವುದು ಕೂಡ ಸತ್ಯವೇ. ಈ ಭೌತಿಕ ಒಂದು ಜಗತ್ತು ಕೂಡ ಇದು ಸತ್ಯವೇ, ಯಾಕಂದ್ರೆ ಭಗವಂತನಿಂದ ಬಂದಿದೆ. ಇದು ಕೂಡ ಆಧ್ಯಾತ್ಮಿಕವೇ, ಯಾಕಂದ್ರೆ ಭಗವಂತನಿಂದ ಬಂದಿದೆ. ಆದ್ರೆ ಇದು ಭಗವಂತನ ಆಂತರಿಕ ಶಕ್ತಿ ಅಲ್ಲ, ಇದು ಬಾಹ್ಯ ಶಕ್ತಿ. ಸೊ ಇಲ್ಲಿ ಸತ್ಯವ್ರತಂ ಅಂದ್ರೆ ಭಗವಂತನು ತನಗೆ ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ ಅಂತ ಹೇಳಿ, ಅದು ಅವನ ಎಲ್ಲ ಸಂಕಲ್ಪಗಳು ಸತ್ಯ. ನಂತರ ಸತ್ಯಪರಂ, ಸತ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಆ ಪರಮ ಸತ್ಯವೇ ಭಗವಂತ. ನಂತರ ತ್ರಿಸತ್ಯಂ, ಸೃಷ್ಟಿಗೆ ಮೊದಲು, ಸೃಷ್ಟಿಯ ಸಮಯದಲ್ಲಿ, ಪ್ರಳಯದ ನಂತರ ಎಲ್ಲದರಲ್ಲೂ ಕೂಡ ಭಗವಂತ ಇರ್ತಾನೆ. ಅದರಿಂದ ಅವನು ತ್ರಿಸತ್ಯ. ನಂತರ ಸತ್ಯಸ್ಯ ಯೋನೀಮ್ ಅಂತ ಇದ್ದಾರೆ, ಇಲ್ಲಿ ಭಗವಂತನಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಪಂಚಭೂತಗಳು ಅವುಗಳು ಕೂಡ ಹುಟ್ಟಿರುವುದು ಭಗವಂತನಿಂದಲೇ. ಎಲ್ಲದರಿಂದಲೂ ಎಲ್ಲದರ ಮೂಲ ಭಗವಂತ. ಅನಂತರ ನಿಹಿತ ಚ ಸತ್ಯೈ, ನಿಹಿತಂ ಚ ಸತ್ಯೈ, ಅಂದ್ರೆ ಈ ಜಗತ್ತಿನ ಪ್ರತಿಯೊಂದು ಅಣುವದಲ್ಲೂ ಅಂದ್ರೆ ಸತ್ಯದಲ್ಲೂ ಕೂಡ ಭಗವಂತನು ಪರಮಾತ್ಮನಾಗಿದ್ದಾನೆ. ನಂತರ ಸತ್ಯಸ್ಯ ಸತ್ಯಂ, ಈ ಜಗತ್ತು ಸತ್ಯವಾಗಿ ಕಾಣಲು ಕೂಡ ಭಗವಂತನೇ ಕಾರಣ. ಸೂರ್ಯನ ಬೆಳಕು ಹೇಗೆ ಸೂರ್ಯನಿಂದ ಬರುತ್ತೋ ಹಾಗೆ ಈ ಲೋಕದ ಅಸ್ತಿತ್ವವು ಕೂಡ ಭಗವಂತನಿಂದನೇ ಬರುತ್ತೆ. ನಂತರ ರಥಸತ್ಯ ಅಂದ್ರೆ ರಥ ಅಂದ್ರೆ ಇಲ್ಲಿ ಮಾರ್ಪಡಿಸಲಾಗದ ಸತ್ಯ. ಅಂದ್ರೆ ಭಗವಂತ ಏನಿದೆ ಅವನು ಮಾರ್ಪಡಿಸಲಾಗದ ಸತ್ಯ. ಭಗವಂತನ ಸತ್ಯವನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಭಗವಂತನ ಮಾತನಾಡುವ ಮತ್ತು ಕಾರ್ಯರೂಪಕ್ಕೆ ತರುವ ಸತ್ಯದ ಅಧಿನಾಯಕ ಭಗವಂತ. ನಂತರ ಸತ್ಯನೇತ್ರಂ ಅಂದ್ರೆ ಸತ್ಯವನ್ನು ಗುರುತಿಸಲು ನಮಗೆ ಪ್ರೇರಣೆ ನೀಡುವ ಕಣ್ಣು ಕೂಡ ಭಗವಂತನೇ. ಅಂದ್ರೆ ನಮಗೆ ಸತ್ಯವನ್ನು ನೋಡುವ ಕಣ್ಣುಗಳು, ನೇತ್ರವನ್ನು ಕೊಡುವ ಭಗವಂತ, ಇದು ಕೂಡ ಭಗವಂತನೇ. ನಂತರ ಸತ್ಯಾತ್ಮಕಂ, ಭಗವಂತನು ಕೇವಲ ಸತ್ಯವನ್ನಷ್ಟೇ ಹೊಂದಿಲ್ಲ, ಅವನು ಸ್ವತಃ ಸತ್ಯ, ಕೇವಲ ಹೊಂದಿರುವುದಲ್ಲ, ಅವನು ಸಂಪೂರ್ಣ ಸತ್ಯ. ಆದ್ರಿಂದ ಇಲ್ಲಿ ಈ ಶ್ಲೋಕದಲ್ಲಿ ಕಂಸರಂತಹ ದುಷ್ಟರ ಅಬ್ಬರದ ನಡುವೆ ಕೂಡ ಭಕ್ತರಿಗೆ ಈ ಸತ್ಯ ಈ ಶ್ಲೋಕ ಏನಿದೆ ಭರವಸೆ ಕೊಡುತ್ತೆ. ಕಂಸನು ಅಸತ್ಯದ ಮತ್ತು ಅಹಂಕಾರ ಪ್ರತೀಕ ಆದ್ರೆ ಭಗವಂತ ಅದರ ಉಲ್ಟ, ಪರಮ ಸತ್ಯದ ಪ್ರತೀಕ. ಸೊ ನಂತರ ಇಲ್ಲಿ ದೇವತೆಗಳು ಹೇಳ್ತಾರೆ, ನಾವು ಎಷ್ಟೇ ಶಕ್ತಿಶಾಲಿಗಳಾಗಿದ್ರೂ ಕೂಡ ಈ ಮಾಯೆಯಿಂದ ಪಾರಾಗಲು ಸತ್ಯ ಸ್ವರೂಪನಾದ ನಿನಗೆ ಶರಣಾಗುವುದು ಒಂದೇ ದಾರಿ. ಅದರಿಂದ ನಮ್ಮ ಶರಣಾಗತಿಯನ್ನು ಸ್ವೀಕರಿಸು ಅಂತ ಹೇಳ್ತಾ ಇದ್ದಾರೆ. ಸೊ ನಂತರ ಇಲ್ಲಿ ದೇವತೆಗಳ ಪ್ರಾರ್ಥನೆ ಏನ್ ಹೇಳ್ತಾ ಇದ್ದಾರೆ, ಅವರು ದೇವತೆಗಳು ಭಗವಂತನ ಒಂದು ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಅವರು ಸಕಲ ಸೃಷ್ಟಿಯ ಆಧಾರವಾದ ಸತ್ಯ ಅಂತ ಅವ್ರು ಕರಿತಾ ಇದ್ದಾರೆ. ಸೊ ಅವರ ಪ್ರಾರ್ಥನೆಯ ಮುಖ್ಯ ಅಂಶಗಳು ಕೂಡ ಹಾಗೆ ಇದ್ದಾವೆ. ಅಚಲವಾದ ಸಂಕಲ್ಪ, ಭಗವಂತನು ಏನನ್ನು ನಿರ್ಧರಿಸ್ತಾನೆ ಅದು ಪರಿಪೂರ್ಣ, ಅದರಿಂದ ಯಾರು ತಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಲಾತೀತ ಸತ್ಯ, ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ ಭಗವಂತನ 3 ಹಂತಗಳಲ್ಲಿ ಭಗವಂತನು ಬದಲಾಗುವುದೇ ಇಲ್ಲ, ಹಾಗೆ ಇರ್ತಾನೆ, ಸತ್ಯವಾಗೇ ಇರ್ತಾನೆ. ನಂತರ ಅಂತರ್ಯಾಮಿ ಶಕ್ತಿ, ಸೃಷ್ಟಿಯ ಪ್ರತಿಯೊಂದು ಮೂಲ ವಸ್ತುವಿನ ಒಳಗೂ ಕ್ರಿಯಾಶೀಲ ಶಕ್ತಿಯಾಗಿ ಭಗವಂತನೇ ನೆಲೆಸಿದ್ದಾನೆ, ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ನಂತರ ಸಮದೃಷ್ಟಿ, ಎಲ್ಲರಿಗೂ ಅವನ ನಿಯಮಗಳು ಒಂದೇ, ಎಲ್ಲಾ ಕಾಲಕ್ಕೂ ಅನ್ವಯಿಸುತ್ತೆ. ಸೊ ಅದರಿಂದ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯ, ಭಗವಂತನು ಸತ್ಯದ ಮೂಲ ಮಾತ್ರವಲ್ಲ, ಅವನು ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಕೂಡ ಅಡಗಿದಾನೆ ಅವನು. ಸೊ ಅದರಿಂದ ದೇವತೆಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಈ ಜಗತ್ತಿನ ಅಸ್ಥಿರ ಸತ್ಯಗಳನ್ನು ನಂಬುವ ಬದಲು ಶಾಶ್ವತ ಸತ್ಯನಾದ ಶ್ರೀಕೃಷ್ಣನಿಗೆ ಶರಣಾಗಬೇಕು. ಅದರಿಂದ ಭಗವಂತನಿಗೂ ಅವರು ಹೇಳ್ತಾ ಇದ್ದಾರೆ, ಶರಣಾಗತಿಯೇ ನಮಗೆ ನಿಜವಾದ ರಕ್ಷಣೆಯನ್ನು ನೀಡುತ್ತೆ. ಅದರಿಂದ ಭಗವಂತನಿಗೆ ಹೇಳ್ತಾ ಇದ್ದಾರೆ, ಭಗವಂತ ನಿನ್ನ ಒಂದು ಶರಣಕಮಲಗಳ ಆಶ್ರಯದಲ್ಲಿ ನಾವು ಸ್ಥಿರವಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ.
ನೆಕ್ಸ್ಟ್ ಯಾರು ಇರ್ತೀರಾ? ಯಾರು ಓದ್ಬೇಕು? ಒಂದು ನಿಮಿಷ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಪ್ರಹ್ಲಾದ ಮಹಾರಾಜ ಅಲ್ಲಿಂದ ಶುರು ಮಾಡಿ. ಪ್ರಹ್ಲಾದ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ನರಸಿಂಹದೇವನನ್ನು ಸ್ತುತಿಸುವಾಗ ಹೀಗೆಂದಿರುವನು. ಬಾಲಸ್ಯ ನೇಹ ಶರಣಂ ಪಿತರೋ ನರಸಿಂಹ ನಾರ್ಥಸ್ಯ ಜಾಗದ ಮುದನ್ವತಿ ಮಜ್ಜತೋ ನೋ. ಸಾಮಾನ್ಯವಾಗಿ ಒಂದು ಮಗುವನ್ನು ರಕ್ಷಿಸತಕ್ಕವರನ್ನು ತಂದೆ ತಾಯಿಗಳೆಂದು ತಿಳಿಯಲಾಗಿದೆ. ಆದರೆ ಇದು ವಾಸ್ತವವಾಗಿ ನಿಜವಲ್ಲ. ನಿಜವಾದ ರಕ್ಷಕನು ದೇವೋತ್ತಮ ಪರಪುರುಷನಾಗಿರುತ್ತಾನೆ. ತಪಸ್ಸೆ ತತ್ ಪ್ರತಿವಿಧಿರ್ ಯಾ ಇಹಂ ಶ್ರೇಷ್ಠ ಸ್ಥಾವದ್ ವಿಭೋ ತನುಭೃತಂ ತ್ವದ ಪೇಷಿತಾನಂ. ಭಾಗವತ 7.9.19. ದೇವೋತ್ತಮ ಸಾರಿ ಪ್ರಭುಜಿ, ಸ್ವಲ್ಪ ಕಣ್ಣಿದಾಗೋಯ್ತು. ಪರವಾಗಿಲ್ಲ ಮಾತಾಜಿ, ಹೇಳಿ. ದೇವೋತ್ತಮ ಪರಮಪುರುಷನಿಂದ ಉಪೇಕ್ಷಿತವಾದರೆ ಆ ಮಗುವು ತಂದೆ ತಾಯಿಗಳು ಎದುರಾಗಿದ್ದರೂ ದುಃಖವನ್ನು ಅನುಭವಿಸುವುದು. ವ್ಯಾಧಿಗ್ರಸ್ತ ವ್ಯಕ್ತಿಯು ಸರ್ವ ಔಷಧ ಸಹಾಯವಿದ್ದರೂ ಸಾಯುವನು. ಅಸ್ತಿತ್ವಕ್ಕಾಗಿ ಹೋರಾಡವಿರತಕ್ಕ ಈ ಭೌತಿಕ ಜಗತ್ತಿನಲ್ಲಿ ಮಾನವರು ರಕ್ಷಣೆಗಾಗಿ ಅನೇಕ ಸಾಧನಗಳು ಆವಿಷ್ಕಾರ ಮಾಡಿದ್ದಾರೆ. ಆದರೆ ದೇವೋತ್ತಮ ಪರಮಪುರುಷನು ಅವನನ್ನು ತಿರಸ್ಕರಿಸಿದರೆ ಅವೆಲ್ಲವೂ ನಿರರ್ಥಕವಾಗುವು. ಆದ್ದರಿಂದ ದೇವತೆಗಳು ಉದ್ದೇಶಪೂರ್ವಕವಾಗಿ ಹೀಗೆನ್ನುತ್ತಾರೆ: ಸತ್ಯಾತ್ಮಕಂ ತ್ವಂ ಶರಣಂ ಪ್ರಪನ್ನಃ. ಭಗವಂತನೇ, ನಿಜವಾದ ರಕ್ಷಣೆಯನ್ನು ನಿನ್ನಿಂದ ಪಡೆಯಲು ಸಾಧ್ಯವಿದೆ ಮತ್ತು ಆ ಕಾರಣದಿಂದ ನಾವು ನಿನಗೆ ಶರಣಾಗುತ್ತೇವೆ. ವ್ಯಕ್ತಿಯು ತನಗೆ ಶರಣಾಗಬೇಕೆಂದು ಭಗವಂತನು ಆಜ್ಞೆ ಮಾಡಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮತ್ತು ಆಮೇಲೆ ಹೀಗೆನ್ನುತ್ತಾನೆ: ಸಕೃತ ದೇವ ಪ್ರಪನ್ನೋಯೋ ತಾವಾಸ್ಮಿತ ಚ ಯಾಚತೆ ಅಭಯಂ ಸರಿಯಾಗಿ ಓದಿ. ಒಂದು ನಿಮಿಷ. ಸಕ್ರದೇವ ಪ್ರಪನ್ಯೋಯಃ ತಾವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮೈ ತದ್ ವ್ರತಂ ಮಮ. ಸೊ ನಿಧಾನವಾಗಿ ಶ್ಲೋಕವನ್ನು ಓದುವಾಗ ಸ್ಪಷ್ಟವಾಗಿ ಓದಲಿಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ತಪ್ಪಾಗುತ್ತೆ, ತೊಂದರೆ ಇಲ್ಲ, ಬಟ್ ನಿಧಾನವಾಗಿ ಓದಿ. ಸಕೃದೇವ ಪ್ರಪನ್ನೋಯಃ ತಾವಸ್ಮಿತಾ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮಿ ತದ್ ವ್ರತಂ ಮಮ. ಸರ್ವತ ಪ್ರಭುಜಿ. ಸರಿ ಆಯ್ತು. ನಿಧಾನವಾಗಿ ಓದಿ. ಶ್ಲೋಕಗಳನ್ನು ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಬೇಕು. ಆದಷ್ಟು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಬೇಕು. ಆಗ್ಲೇ ಅದರ ಶಕ್ತಿ ನಮಗೂ ಬರುತ್ತೆ, ಕೇಳಿಸ್ಕೊಳ್ಳೋರ್ಗೂ ಸಿಗುತ್ತೆ. ಓದಿ ಮಾತಾಡಿ. ನನ್ನ ಪ್ರಭುವೇ, ಇಂದಿನಿಂದಲೂ ನಾನು ನಿನಗೆ ಸಂಪೂರ್ಣ ಶರಣಾಗತನಾಗಿದ್ದೇನೆ ಎಂದು ಹೇಳುತ್ತಾ ವ್ಯಕ್ತಿಯು ಪ್ರಾಮಾಣಿಕವಾಗಿ ನನಗೆ ಶರಣನಾದರೆ ನಾನು ಅವನಿಗೆ ಯಾವಾಗಲೂ ರಕ್ಷಣೆಯನ್ನು ಕೊಡುವೆನು. ಇದು ನನ್ನ ಪ್ರತಿಜ್ಞೆಯಾಗಿರುತ್ತದೆ. ರಾಮಾಯಣ ಯುದ್ಧಕಾಂಡ 18.33. ಕಂಸನಿಂದ ಮತ್ತು ಅವರ ಸೇನಾನಿಗಳಿಂದ ಬಾಧಿತರಾದ ಸಕಲ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ತನ್ನ ಭಕ್ತಿಯಾದ ದೇವಕಿಯ ಗರ್ಭದಲ್ಲಿ ಈಗ ಆವಿರ್ಭವಿಸಿರುವುದರಿಂದ ಅಂತಹ ದೇವೋತ್ತಮ ಪರಮಪುರುಷನಿಗೆ ದೇವತೆಗಳು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಹೀಗೆ ಭಗವಂತನು ಸತ್ಯವರ್ತನಾಗಿ ವರ್ತಿಸಿದನು. ದೇವೋತ್ತಮ ಪರಮಪುರುಷನು ನೀಡಿದ ರಕ್ಷಣೆಯನ್ನು ದೇವತೆಗಳು ನೀಡಿದ ರಕ್ಷಣೆಗೆ ಹೋಲಿಸಲು ಸಾಧ್ಯವಿಲ್ಲ. ರಾವಣನು ಶಿವನ ಮಹಾಭಕ್ತನಾಗಿದ್ದನೆಂದು ಹೇಳಲಾಗಿದೆ. ಆದರೆ ಭಗವಾನ್ ರಾಮಚಂದ್ರನು ಅವನನ್ನು ಸಂಹರಿಸಲು ಹೋದಾಗ ಶಿವನು ಅವನಿಗೆ ರಕ್ಷಣೆ ನೀಡಲಾರದೆ ಹೋದನು. ಧನ್ಯವಾದಗಳು. ಲಕ್ಷ್ಮೀ ದೇವಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓದ್ತೀನಿ ಪ್ರಭು. ಹರೇ ಕೃಷ್ಣ. ಓದಿ ಮಾತಾಜಿ. ಬ್ರಹ್ಮನು ಮತ್ತು ಶಿವನು ನಾರದರಂತಹ ಮಹರ್ಷಿಗಳ ಜೊತೆಯಲ್ಲಿ ಇತರ ಅನೇಕ ದೇವತೆಗಳು ಹಿಂಬಾಲಿಸುತ್ತಿರಲು ಈಗ ಇತರರಿಗೆ ಕಾಣಿಸದ ಹಾಗೆ ಕಂಸನ ಮನೆಗೆ ಬಂದರು. ಅವರು ಭಕ್ತರಿಗೆ ಸಂತೋಷಕರವಾದ ಮತ್ತು ಭಕ್ತಿಯುಕ್ತವಾದ
ಆಕಾಂಕ್ಷೆಗಳನ್ನು ಪೂರೈಸತಕ್ಕ ಆಯ್ದ ಸ್ತುತಿಗಳಿಂದ ದೇವೋತ್ತಮ ಪರಮಪುರುಷನನ್ನು ಪ್ರಾರ್ಥಿಸತೊಡಗಿದರು. ಅವರು ನುಡಿದ ಮೊದಲ ಶಬ್ದಗಳಲ್ಲಿ ಭಗವಂತನು ವಚನಬದ್ಧನೆಂದು ಘೋಷಿಸಲಾಗಿದ್ದಿತು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳ ರಕ್ಷಣೆಗಾಗಿ ಮತ್ತು ದುಷ್ಟರನ್ನು ನಾಶಪಡಿಸುವುದಕ್ಕಾಗಿ ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಅವತರಿಸುವನು. ಇದು ಅವನ ಶಪಥವಾಗಿರುತ್ತದೆ. ಈ ಶಪಥವನ್ನು ಈಡೇರಿಸುವುದಕ್ಕಾಗಿ ಭಗವಂತನು ದೇವಕಿಯ ಗರ್ಭದಲ್ಲಿ ತನ್ನ ನೆಲೆಯನ್ನು ಮಾಡಿದ್ದಾನೆಂದು ದೇವತೆಗಳು ತಿಳಿಯಬಲ್ಲವರಾಗಿದ್ದರು. ಭಗವಂತನು ತನ್ನ ಉದ್ದೇಶ ಸಾಧನೆಗಾಗಿ ಆವಿರ್ಭವಿಸುತ್ತಾನೆಂದು ಅವರು ಬಹಳ ಸಂತೋಷ ತಾಳಿದರು. ಅವರು ಅವನನ್ನು ಸತ್ಯಂ ಪರಂ ಎಂದು ಅಥವಾ ಪರಮ ಪರಾತ್ಪರ ಸತ್ಯನೆಂದು ಸಂಬೋಧಿಸಿದರು. ಓದ್ಲ ಪ್ರಭು? ಓದಿ ಮಾತಾಜಿ. ಪ್ರತಿಯೊಬ್ಬನು ಸತ್ಯಾನ್ವೇಷಣೆಯನ್ನು ಮಾಡುವನು. ಅದು ತಾತ್ವಿಕ ಜೀವನ ಮಾರ್ಗವಾಗಿದೆ. ಪರಮ ಪರಾತ್ಪರ ಸತ್ಯವೆಂದರೆ ಕೃಷ್ಣನೆಂದು ದೇವತೆಗಳು ತಿಳಿಸುವರು. ಪರಿಪೂರ್ಣವಾಗಿ ಕೃಷ್ಣ ಪ್ರಜ್ಞಾನ್ವಿತನು ಪರಾತ್ಪರ ಸತ್ಯವನ್ನು ಹೊಂದಬಲ್ಲನು. ಕೃಷ್ಣನು ಪರಾತ್ಪರ ಸತ್ಯನಾಗಿದ್ದಾನೆ. ಶಾಶ್ವತವಾದ ಕಾಲದ 3 ಹಂತಗಳಲ್ಲೆಲ್ಲ ಸಾಪೇಕ್ಷ ಸತ್ಯವು ಸತ್ಯವಲ್ಲ. ಕಾಲವನ್ನು ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂದು ವಿಭಾಗಿಸಲಾಗಿದೆ. ಕೃಷ್ಣನು ಭೂತ, ವರ್ತಮಾನ ಮತ್ತು ಭವಿಷ್ಯಗಳಲ್ಲಿ ಯಾವಾಗಲೂ ಸತ್ಯನಾಗಿರುತ್ತಾನೆ. ಭೌತಿಕ ಜಗತ್ತಿನಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬ ಶ್ರೇಣಿಯಲ್ಲಿ ಪ್ರತಿಯೊಂದು ಪರಮಕಾಲದಿಂದ ನಿಯಂತ್ರಣಗೊಂಡಿರುತ್ತದೆ. ಆದರೆ ಸೃಷ್ಟಿಯಾಗುವುದಕ್ಕೆ ಮೊದಲು ಕೃಷ್ಣನಿದ್ದನು. ಸೃಷ್ಟಿಯು ಅಸ್ತಿತ್ವದಲ್ಲಿದ್ದಾಗ ಪ್ರತಿಯೊಂದು ಕೃಷ್ಣನಲ್ಲಿ ಆಧಾರಗೊಂಡಿರುತ್ತದೆ ಮತ್ತು ಈ ಸೃಷ್ಟಿಯು ಕೊನೆಗೊಂಡಾಗ ಕೃಷ್ಣನು ಉಳಿದಿರುತ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭಗಳಲ್ಲಿಯೂ ಪರಾತ್ಪರ ಸತ್ಯವಾಗಿರುತ್ತಾನೆ. ಈ ಭೌತಿಕ ಜಗತ್ತಿನೊಂದಿಗೆ ಯಾವುದಾದರೂ ಸತ್ಯವಿದ್ದರೆ ಅದು ಪರಮ ಸತ್ಯವಾಗಿರುವ ಕೃಷ್ಣನಿಂದ ಉದ್ಭವಿಸಿರುತ್ತದೆ. ಈ ಭೌತಿಕ ಜಗತ್ತಿನೊಂದಿಗೆ ಏನಾದರೂ ಯಾವುದೇ ಐಶ್ವರ್ಯವಿದ್ದರೆ ಆ ಐಶ್ವರ್ಯಕ್ಕೆ ಕಾರಣನು ಕೃಷ್ಣನಾಗಿರುತ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ಏನಾದರೂ ಕೀರ್ತಿ ಇದ್ದರೆ ಆ ಕೀರ್ತಿಗೆ ಕಾರಣನು ಕೃಷ್ಣನು. ಈ ಭೌತಿಕ ಜಗತ್ತಿನಲ್ಲಿ ಶಕ್ತಿ ಏನಾದರೂ ಇದ್ದರೆ ಅಂತಹ ಶಕ್ತಿಗೆ ಕಾರಣನು ಕೃಷ್ಣನು. ಈ ಭೌತಿಕ ಜಗತ್ತಿನಲ್ಲಿ ಏನಾದರೂ ಜ್ಞಾನ ಮತ್ತು ವಿದ್ಯೆ ಇದ್ದರೆ ಅವುಗಳಿಗೆ ಕಾರಣನು ಕೃಷ್ಣನು. ಆದುದರಿಂದ ಕೃಷ್ಣನು ಸಕಲ ಸಾಪೇಕ್ಷ ಸತ್ಯಗಳ ಬೀಜರೂಪನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದ್ತೀರಾ? ಗುರುಜಿ. ಓದಿ ಗುರುಜಿ. ಆದುದರಿಂದ ಭಕ್ತರು ಬ್ರಹ್ಮನ ಹೆಜ್ಜೆಗಳನ್ನು ಅನುಸರಿಸುತ್ತಾ ಆದಿಪುರುಷನಾದ ಪರಮಸತ್ಯನಾದ ಗೋವಿಂದನನ್ನು ಆರಾಧಿಸುತ್ತಾ ಗೋವಿಂದಮ್ಮಾದಿ ಪುರುಷಂ ತಮಹಂ ಭಜಾಮಿ ಎಂದು ಪ್ರಾರ್ಥಿಸುವರು. ಎಲ್ಲಾ ಕಡೆಯೂ ಎಲ್ಲವೂ ಜ್ಞಾನ, ಬಲ, ಕ್ರಿಯಾ ಎಂಬ 3 ತತ್ವ ಸಂಜ್ಞೆಗಳಿಂದ ನೆರವೇರುತ್ತವೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ ಮತ್ತು ಪೂರ್ಣ ಕಾರ್ಯ ತತ್ಪರತೆ ಇಲ್ಲದಿದ್ದರೆ ಮಾಡಿದ ಪ್ರಯತ್ನವು ಎಂದಿಗೂ ಯಶಸ್ವಿಯಾಗದು. ಆದುದರಿಂದ ಪ್ರತಿಯೊಂದರಲ್ಲಿಯೂ ಒಬ್ಬನು ಜಯವನ್ನು ಬಯಸುವುದಾದರೆ ಅವನು ಈ 3 ತತ್ವಗಳ ಬೆಂಬಲದಿಂದ ಕೂಡಿರಬೇಕು. ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತು 6.8 ದೇವೋತ್ತಮ ಪರಮಪುರುಷನ ವಿಷಯವಾಗಿ ಈ ನಿರೂಪಣೆ ಇದೆ. ನ ತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ ನ ತ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಪರಾಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಕಿ ಜ್ಞಾನ ಫಲ ಕ್ರಿಯಾ ಚ. ದೇವೋತ್ತಮ ಪರಮಪುರುಷನು ಸ್ವತಃ ಏನೂ ಮಾಡಬೇಕಾಗಿಲ್ಲ. ಏಕೆಂದರೆ ಅವನಿಗೆ ಮಾಡಬೇಕೆನಿಸಿದ ಯಾವುದಿದ್ದರೂ ಅದು ಭೌತಿಕ ಪ್ರಕೃತಿಯ ನಿಯಂತ್ರಣದ ಮೂಲಕ ಸಮರ್ಪಕವಾಗಿ ಮತ್ತು ಚೆನ್ನಾಗಿ ಕಾರ್ಯಗತವಾಗುವುದು. ಅಂತಹ ಶಕ್ತಿಗಳು ಅವನಿಗಿದೆ. ಸ್ವಾಭಾವಕಿ ಜ್ಞಾನ ಬಲ ಕ್ರಿಯಾಚ. ಹಾಗೆಯೇ ಭಗವಂತನ ಸೇವೆಯಲ್ಲಿ ನಿರತರಾದವರು ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಪ್ರಸಾರ ಮಾಡುವುದರಲ್ಲಿ ಪೂರ್ಣ ನಿರತರಾದ ಭಕ್ತರು ಜಗತ್ತಿನೆಲ್ಲೆಲ್ಲ 10,000ಕ್ಕೂ ಮಿಕ್ಕಿ ಪುರುಷರು ಸ್ತ್ರೀಯರು ಇದ್ದಾರೆ. ಅವರಿಗೆ ದೃಢವಾದ ಮತ್ತು ಸ್ಥಿಮಿತವಾದ ವೃತ್ತಿ ಇರುವುದಿಲ್ಲ. ಆದರೂ ವಾಸ್ತವಿಕವಾಗಿ ಅವರನ್ನು ಸಮೃದ್ಧವಾಗಿ ಪೋಷಿಸಲಾಗುತ್ತಿದೆ ಎಂಬುದನ್ನು ನಾವು ಕಾಣುತ್ತೇವೆ. ಭಗವಂತನು ಭಗವದ್ಗೀತೆಯಲ್ಲಿ 9.22 ಹೀಗೆನ್ನುವನು: ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ನನ್ನ ದಿವ್ಯ ರೂಪವನ್ನು ಧ್ಯಾನಿಸುತ್ತಾ ಭಕ್ತಿಯಿಂದ ನನ್ನನ್ನು ಆರಾಧಿಸುವವರ ಕೊರತೆಯನ್ನು ನಾನು ಪೂರೈಸುತ್ತೇನೆ ಮತ್ತು ಅವರು ಹೊಂದಿರುವುದನ್ನು ರಕ್ಷಿಸುತ್ತೇನೆ. ಭಕ್ತರಿಗೆ ಮುಂದೆ ಏನಾಗುವುದೆಂಬ ಬಗೆಗೆಯಾಗಲಿ ಊಟ ವಸತಿ ಬಗೆಯಾಗಲಿ ವ್ಯಾಕುಲತೆ ಇರುವುದಿಲ್ಲ. ಏಕೆಂದರೆ ಕೌಂತೆಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ. ಏ ಕುಂತಿ ಪುತ್ರನೇ, ನನ್ನ ಭಕ್ತನು ಎಂದಿಗೂ ನಶಿಸುವುದಿಲ್ಲವೆಂದು ಧೈರ್ಯವಾಗಿ ಸಾರು. ಗೀತಾ 9.31 ಎಂದು ಭರವಸೆಯನ್ನು ಕೊಟ್ಟಿರುವ ದೇವೋತ್ತಮ ಪರಮಪುರುಷನು ಸಕಲವನ್ನೂ ಪೋಷಿಸುವನು ಮತ್ತು ಒದಗಿಸುವನು. ಆದುದರಿಂದ ಸಕಲ ದೃಷ್ಟಿಕೋನಗಳಿಂದ ಸಕಲ ಸಂದರ್ಭಗಳಲ್ಲೂ ಒಬ್ಬನು ದೇವೋತ್ತಮ ಪುರುಷನಿಗೆ ಶರಣಾಗತನಾದರೆ ಅವನ ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗುವ ಪ್ರಶ್ನೆಯೇ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಪಾದ ಮಾಧವಾಚಾರ್ಯರು ತಂತ್ರ ಭಾಗವತದಿಂದ ಉಲ್ಲೇಖಿಸಿ ಮಾಡಿರುವ ವ್ಯಾಖ್ಯಾನವು ತುಂಬಾ ಅರ್ಥವತ್ತಾಗಿದೆ. ಸಚ್ಶಬ್ದ ಉತ್ತಮಂ ಬ್ರೂಯಾಥ ನಂದಂತೀತಿ ವೈ ವದೇತ್. ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತುತಃ. ಅತೃತ್ವಾಚ್ಛ ತದಾಧಾನಾತ್ ಸತ್ಯಾತ್ಯಾಚೋಚ್ಯತೆ ವಿಭೋ. ಶೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಸತ್ಯಸ್ಯೋಯಿನಂ ಎಂಬ ಶಬ್ದಗಳನ್ನು ವಿವರಿಸುತ್ತಾ ಹೇಳುವುದೇನೆಂದರೆ, ಕೃಷ್ಣನು ಅವತಾರಿಯಾಗಿರುತ್ತಾನೆ, ಅಂದರೆ ಸಕಲ ಅವತಾರಗಳ ಆದಿ ಆಗಿರುತ್ತಾನೆ. ಸಕಲ ಅವತಾರಗಳು ಪರಾತ್ಪರ ಸತ್ಯವೇ ಆಗಿವೆ. ಆಗಿದ್ದರೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಅವತಾರಗಳ ಮೂಲನಾಗಿರುವ ದೀಪಾರ್ಚಿರೇವಾಹಿ ದಶಾಂತರಮಭ್ಯುಪೇತ್ಯೆ ದೀಪಾಯತೆ. ಬ್ರಹ್ಮಸಂಹಿತ 5.46. ಎಲ್ಲವೂ ಸಮಾನ ಶಕ್ತಿಯಾಗಿರುವ ಅನೇಕ ದೀಪಗಳಿರಬಹುದು, ಆದರೂ ಅಲ್ಲಿ ಒಂದು ಪ್ರಥಮ ದೀಪ, ಒಂದು ದ್ವಿತೀಯ ದೀಪ, ಒಂದು ತೃತೀಯ ದೀಪ ಹೀಗೇ ಇರುತ್ತದೆ. ಹಾಗೆಯೇ ದೀಪಗಳಿಗೆ ಹೋಲಿಸಬಹುದಾದ ಅನೇಕ ಅವತಾರಗಳಿರುತ್ತವೆ. ಆದರೆ ಮೊದಲನೆಯ ದೀಪವೆನಿಸುವ ಆದಿ ದೇವೋತ್ತಮ ಪುರುಷನು ಕೃಷ್ಣನು. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ದೇವತೆಗಳು ದೇವೋತ್ತಮ ಪರಮಪುರುಷನಿಗೆ ವಿಧೇಯತೆಯಿಂದ ಪೂಜೆ ಸಲ್ಲಿಸಬೇಕು. ಆದರೆ ಒಬ್ಬನು ವಾದಿಸಬಹುದು, ಪರಮ ದೇವೋತ್ತಮನು ದೇವಕಿಯ ಗರ್ಭದಲ್ಲಿದ್ದುದರಿಂದ ಅವನು ಭೌತಿಕ ಶರೀರಿಯ ಮಾರ್ಗದಲ್ಲಿ ಬರುತ್ತಾನೆ. ಹೀಗಿರುವಾಗ ಅವನನ್ನೇಕೆ ಪೂಜಿಸಬೇಕು? ಒಬ್ಬ ಸಾಮಾನ್ಯ ಜೀವಿಗೆ ದೇವೋತ್ತಮ ಪರಮಪುರುಷನಿಗೂ ನಡುವಣ ವ್ಯತ್ಯಾಸವನ್ನೇಕೆ ಮಾಡಬೇಕು? ಈ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕಗಳಲ್ಲಿ ಉತ್ತರಗಳಿವೆ. ಹರೇ ಹರೇ ಕೃಷ್ಣ ಕೃಷ್ಣ ಗುರುಜಿ. ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿಗೆ ಸಮಯ ಆಗಿದೆ. ನಾವು ಈ ಶ್ಲೋಕದ ಎಕ್ಸ್ಪ್ಲನೇಷನ್, ಈ ಪರ್ಪೋರ್ಟ್ನ ಎಕ್ಸ್ಪ್ಲನೇಷನ್ ಮುಂದಿನ ಭಾನುವಾರ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಶ್ರೀಮದ್ ಭಾಗವತಂ ಗ್ರಂಥರಾಜ ಭಾಗವತಂ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಜೈ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ.